ಏನಿದು ಆಶ್ಚರ್ಯ? ಏನಿದು ಏನಿದು? ಎತ್ತ ನೋಡಿದರು ಸುತ್ತಮುತ್ತಲು ರಾಶಿ ಕಾಡುತ್ತಾ ಇದೆ. ಜನನ ಓರ್ವನಾಗಿದೆಯೋ ಈ ಸಾಗರದ ನಡುವೆ? ನನ್ನೋರ್ವನ ಜನನ ಯಾಕೆ? ಯಾರಿಂದ ಆಯ್ತು? ಯಾಕೆ ಆಯ್ತು? ನನಗೆ ಅರ್ಥವಾಗುವುದಿಲ್ಲ. ಆದರೂ ಆಯ್ತಲ್ಲ, ಎಲ್ಲಿಯಾದರೂ ನನ್ನವರಿದ್ದಾರಾ ಬಗ್ಗೆ ಶೋಧಿಸಬೇಕಾಗಿದೆ. ಮುಂದಕ್ಕೆ ನೋಡಿದ್ದಾರೆ. ಕತ್ತಲಾವರಿಸಿದೆ. ಸುತ್ತಮುತ್ತಲು ಜಲರಾಶಿ. ಒಮ್ಮಿಂದೊಮ್ಮೆ ಹುಟ್ಟಿಕೊಂಡನಲ್ಲ, ಯಾರು ಹುಟ್ಟಿಗೆ ಯಾರು ನನ್ನ ತಾಯಿ? ಒಂದು ಸಹ ಗೊತ್ತಾಗುತ್ತಾ ಇಲ್ಲ. ತಿಳಿಯುವಂತಹ ಕುತೂಹಲ ನನಗೆ. ಆದ್ದರಿಂದ ತೋರುತ್ತಿರುವಂತಹ ಜಲಸಾಗರದಲ್ಲಿ ಮುಂದೆ ಹೋಗಿ ನೋಡುತ್ತೇನಂತೆ. ಯಾರಾದರೂ ಸಿಗಬಹುದು. ಜಲರಾಶಿಯ ನಡುವೆ ನನ್ನಾಗಿ ಹುಟ್ಟಿಕೊಂಡಾಗ ನನ್ನಲ್ಲಿಯೇ ನಾನು ಪ್ರಶ್ನೆ ಮಾಡುತ್ತಾ ಹೋಗುತ್ತದೆ. ನನ್ನ ಓರ್ವನ ಜನ್ಮ ಆಯ್ತಲ್ಲ, ನನ್ನ ತೀರ್ಥರೂಪರು ಮತ್ತೆ ಅಲ್ಲನವರು ಅಕ್ಕನವರು ಇಲ್ಲ. ಹೌದಾ, ದುಃಖ ರಾಶಿಗಳು ಸಾಗರಕ್ಕೆ ಬಿದ್ದಿದೆ. ಸಾಗರ ಸ್ವಲ್ಪ ದುಃಖ ಹೆಚ್ಚಾಗಿ ಹೌದೌದು, ಹಾಗೆ ಭಾವಿಸಿ ಶೋಧಿಸುತ್ತಾ ಬರುವಾಗ ಹಾಗೆ ನಾನು ಕೈಯನ್ನು ಹೀಗಿತ್ತು. ಈ ಸಾಗರದ ನಡುವಿನಲ್ಲಿ ಏನಾದರೂ ಕನ್ನಡಿಗ ಬೋಲ ಉಂಟು ಅನ್ನದೇ ಪ್ರತಿಬಿಂಬ. ಡಿಜಿಟಲ್ ಡೈನಾಮಿಕ್ಸ್ ತುಳು ನಾಡಿ ಅಂತ ಒಳಗೆ ನೋಡಿ ಮಾತಾಡುತ್ತದೆ ಮಾತು ಬರುತ್ತದೆ ನನಗೆ. बाद में तेरा साउंड सिस्टम का देना, इधर तेरा नाम 1000-2000 लोग देखते हैं. ನಿನ್ನ ಅಪ್ಪ ಯಾರು? ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ನಿನ್ನ ಅಮ್ಮ ಯಾರು? ಗೊತ್ತಾಗ್ಬೋದು. ನಾನು ಹೇಳಿದಾಗೆ ಹೇಳುತ್ತದೆ. ಅದಕ್ಕೆ ನಾನು ಪ್ರಶ್ನೆಗೆ ಒಂದು ಉತ್ತರ ಸಿಗಬೇಕಾದರೆ ಮೂರನೇ ಅವರ ಹತ್ರ ಕೇಳಬೇಕು. ಅದರಲ್ಲಿ ನಮಗೆ ಜೀವ ರಾಶಿಯಲ್ಲಿ ಏನೂ ಸಿಗಲಿಲ್ಲ. ಹಾಗಾದ್ರೆ ನಿನಗೆ ನೀವು ಯಾರು ಅಂತ ಗೊತ್ತಾಗುತ್ತಾ ಇಲ್ಲ. ನಿನಗೆ ನಾನೇ ಗತಿ, ನನಗೆ ನೀನೇ ಗತಿಯ, ಮತ್ತೆ ನಮಗೆ ಇರುವವರೆಗೆ ನೀನೇ ಗತಿ.
ಅದಕ್ಕೆ ನಮಗೆ ಬೇಕು ಅಲ್ಲ. ಅದು ಬೇಕು ಕೊನೆಗಾಲಕ್ಕೆ. ನೋಡು ಏನು ನೋಡುವಾಗ ನಿನ್ನನ್ನು ಸಮೀಪ ಬರುವಾಗಲೇ ಒಳಗಿಂದ ನಮ್ಮ ಭಾವನಾತ್ಮಕ ಭಾರಿಗಳು ಬರ್ತಾ ಇದೆ. ಭಾವಗಳು ಬರ್ತಾ ಇದೆ. ಏನು ಭಾವನೆ? ಅದೆಲ್ಲವೂ ಹೃದಯದಿಂದ ಒಂದು ಭಾವನೆ. ಏನೋ ನನಗೆ ಸಂಬಂಧ ಇರಬಹುದಂತ. एक सेकंड है वंडा अपना पहले इन लोग का जो मंडल है उसका नाम चलाने का ಸಂಬಂಧ ಮಾಡುವುದು ನಾನು ನೆನೆಸಿರ್ಬೇಕು, ನೆನಪಿಡು. ಅದನ್ನು ಬೆಳೆಸಿ ನೋಡು, ಬೆಳೆಸಿ ನೋಡು. ಏನು ನನ್ನನ್ನು ಕಾಣುವಾಗ ನನಗಿಂತ ಸ್ವಲ್ಪ ದೊಡ್ಡದಿದ್ದೀರಿ. ತಪ್ಪದಲ್ಲಿಯೂ ಸ್ವಲ್ಪ ದೊಡ್ಡದಿದ್ದೀರಿ. ಅದವರು ಹಾಗೆ ನನ್ನ ತಮ್ಮ ಅಂತ ಭಾವಿಸುತ್ತೇನೆ. ನಾನು ನಿನ್ನ ತಮ್ಮ. ತಮ್ಮ ಏಯ್! ಹೇಳ. ನಿನ್ನನ್ನು ಕಾಣುವಾಗ ನನಗೂ ಸಹ ಒಂದು ಯಾವತ್ತು ವ್ಯಾಮೋಹ, ಪ್ರೀತಿ, ವಾತ್ಸಲ್ಯ ಪ್ರೀತಿ ಪ್ರಧಾನ ಈ ಕಾಲದಲ್ಲಿ. ಹೌದು, ಕೇರಿ ಬರಬೇಕು. ಜಾರಿ ಬರ್ತಾ ಇದೆ. ಹೊರಗೆ ಚೆಲ್ಲಿ ಬಿಡು, ಒಳಗಿಡಬಾರದು, ಚೆಲ್ಲಿ ಬಿಡು. ನಿನಗೆ ನಾನು ತಮ್ಮನಾದರೆ ನಮಗೆ ನೀನು ಅಣ್ಣನಾಗುವೆಯಾ? ಒಂದೇ ಮಾತಿನಲ್ಲಿ ಮುಗಿದಲ್ಲ. ತಮ್ಮ ಆದ ನಂತರ ನಿನಗೆ ನಾನು ಅಣ್ಣ ಆದ ನಂತರಲೇ ಅದು ಲೆಕ್ಕ. ಪ್ರಶ್ನೆಗೆ ಉತ್ತರ. ಹೌದು. ಏ ತಮ್ಮ, ಅಣ್ಣ! ಏ ತಮ್ಮ, ಏ ತಮ್ಮ, ಏನು ನೋಡು, ನಾವು ಹೀಗೆ ತಮ್ಮ ಅಣ್ಣ ತಮ್ಮ ಅಣ್ಣ ಅಂತ ಹೇಳಿದ್ರೆ ಅಲ್ಲಿ ಅದೊಂದು ಜೀವರಾಶಿ ಇಟ್ಕೊಂಡಿದ್ದಾರೆ. ಹಳ ಜೀವರಾಶಿ ನೋಡು. ಇದು ಹೊಸತು ಇಲ್ಲ, ಇದರಲ್ಲಿ ಹಳತೆ ಇರುವುದು. ಏ ಅಣ್ಣ, ಏನು ಏ ತಮ್ಮ ಅಂತ ಕರೆದ್ರೆ ಲೋಕಕ್ಕೆ ನಾವು ಮರ್ಯಾದೆ ಕೊಟ್ಟ ಹಾಗೆ ಆಗುದಿಲ್ಲ. ಅದಕ್ಕೆ ತಕ್ಕ ನಮಗೆ ಹೆಸರು ಬೇಕು. ಹೆಸರು ಬೇಕಾ ಈಗ? ಒಟ್ಟಾರೆ ಹೆಸರು ಇಟ್ಟರೆ ಆಗುದಿಲ್ಲ. ಸ್ವಲ್ಪ ಮೆಲ್ಲದಲ್ಲಿಲ್ಲ, ಸ್ವಲ್ಪ ಜೋರ್ನಲ್ಲಿ ಹೋಗಬೇಕಾಗ್ತದೆ. ನಿನಗೆ ನಾನು ಒಳ್ಳೆ ಒಂದು ಹೆಸರನ್ನು ನಾನು ಇಡ್ತೇನೆ. ಇದು ಒಳ್ಳೆದು ಒಂದು, ಇದು ಒಳ್ಳೆದು ಒಳ್ಳೆದು, ಒಳ್ಳೆದು. ಒಳ್ಳೆದೇ ಇದು. ಇಲ್ಲ ಆರೋಗ್ಯ ಹಾಳಾಗಿದೆ. ಹಾಗಲ್ಲ ಅಣ್ಣ. ಮತ್ತೆ ನಿನ್ನ ದೇಹವನ್ನು ಮುಟ್ಟುವಾಗ ಮೃದು 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 ಮೃದುವಾದ ದೇಹವನ್ನು ಬಿಟ್ಟುವಾಗ ಮೃದುವೇ ಆಗಬೇಕು. ನಾನು ನನ್ನ ದೇಹವನ್ನು ಇಷ್ಟರಲ್ಲಿ ಬಿಟ್ಟಲಿಲ್ಲ. ಹೌದಾ? ಇದೆಯಲ್ಲ, ಮತ್ತೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ತಮ್ಮ ಹೆಸರನ್ನು ಯಾವ? ನಿನ್ನ ದೇಹಕ್ಕೆ ತಕ್ಕಂತೆ फूड गिर रहा है ऊपर से ಒಳ್ಳೆ ಹೆಸರು. ಒಳ್ಳೆದು ಬೇಕು ನನಗೆ. ಮಾತು. ಮೃದುವಾದ ಹೆಸರಿಗೆ ಮೃದುವಾದ ದೇಹ. ಹೇಳುವುದಿಲ್ಲ ನಿನಗೆ ಮೃದು. ಮಾತು. ನನಗೆ ಸಂತೋಷ ಸ್ವೀಕಾರ ಮಾಡಿ. ಹೇಗೆ? 4 घंटा ಮಧು. ಆಯ್ತು. फास्ट स्पीड में चल 90 की स्पीड में भगा दे इसको ನಿನಗೆ ಹೆಸರು फुल नाइट प्रोग्राम ತಮ್ಮನಿಗೆ ಹೆಸರು ಇಡ್ಲಿಕ್ಕೆ ನಾನು ಹೋಗ್ತಾ ಇದ್ದದ್ದು. ಸ್ವಲ್ಪ ಮಂಡೆಗೆ ಕೊಡಬೇಕಾ? ಇರುತ್ತದೆ. ಆ ಬೆದುವನ್ನು ಮುಚ್ಚಬೇಕು ನಾವು. ಏಯ್! ಪ್ರಚೋದನೆ ಕೊಡ್ಬೇಕು. ಆವಾಗ ಹೊಸ 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 ರೀತಿಯ ಕಲ್ಪನೆಗಳು ಬರುವುದು. ಒಂದು ಕಲ್ಲಾಗಿರುವಂತ ಬಟ್ಟೆ ಕಲ್ಲಾಗಿರುವಂತ ಹೌದಾ? ಕಪ್ಪಾಗಿರುವಂತ ಕರ್ರಗೆ ಬಣ್ಣ. ಇಷ್ಟು ನಾಮವನ್ನು ಇಟ್ಟೇನೆ. ಐದಮ. ಐದಮ. ನೀನು ಮಾತು. ಮಾತು ಕೈ. मजा है ना
ನಮಗೆ ಬೇಕಾದ ಸರಸರಿಯಾಗಲಿಲ್ಲ. ಸಾಗರದ ಮೇಲು ಎತ್ತರ ತಗ್ಗು ಇತ್ತು. ಇಲ್ಲದಿದ್ದರೆ ಹುಡಿ ಹುಡಿ ಮಾಡುವವನಿದ್ದೇವೆ. ಏನು ಮಾಡೋಣ? ಸರಿಯಾಗಿ ಜಾಪಗಳಲ್ಲಿ ಸುಧಾರಿಸೋಣ. ಸುಂದರಿಸುತ್ತದೆ. ಅದಕ್ಕೆ ತಕ್ಕ ನಾವು ಮಾಡಬಹುದು. ಸಂತೋಷದ ಸಾಗರದಲ್ಲಿರುವಾಗ ನಾಮಗಳು ಬೇಕೆ ನಮಗೆ. ಉತ್ತರಾಗ್ನಿ. ಹೊಟ್ಟೆಗೆ ಹಸಿವು, ಹಸಿವು ಹೊಟ್ಟೆಗೆ ಆಗುವುದು. ಉದರಾಗ್ನಿ. ಹೌದು. ಕಾಣುತ್ತಿರುವ ಜಲರಾಶಿ, ಕಾಣುತ್ತಿರುವಂತಹ ಜಲರಾಶಿ ಹೊಟ್ಟೆಗೆ ಬೇಕಾದರೆ ಮೇಲ್ಭಾಗದ್ದು ಕೆಳಗೆ ಹೋಗಬೇಕು. ಒಂದು ಉಪಾಯ ಉಂಟು. ಏನು? ನಾನು ಸೂಕ್ಷ್ಮದಲ್ಲಿ ಉಪಾಯ ಹೇಳ್ತಾ ಇದ್ದೇನೆ. ಏನು? ಮೇಲೆದ್ದು ಕೆಳಗೆ ಹೋಗಬೇಕು. ಕೆಳಗೆದ್ದು ಮೇಲೆ ಮೇಲೆ ಬರಬೇಕು. ಅದನ್ನು ಏನು ಮಾಡಬೇಕು? ಅಪ್ಪಳಿಸುವ ಹೊರ ಮಾಡಬೇಡ. अभी हम लोगों ने जो प्लॉट देखा है, अब उसका दूसरा भाग होने जा रहा है। श्री मूर्ति के विष्णु के द्वारा मधुकैटभ पर अक्षय का जन्म होता है। दुष्ट कार्य करने की वजह से जन्म होता है, विष्णु के द्वारा वध होता है। तो आप देखेंगे अभी महिषमर्दिनी का सेकंड फ्लोर। ಅವಾಗ ಬರುವಾಗ ಏನಿಲ್ಲ ಇತ್ತು, ಈಗ ಸ್ವಲ್ಪ ಅದರ ಉಂಟು. ಆಧಾರದಿಂದ ಮುಂದೆ ಬಂದೆ. ಏನು ಮಾಡಿದೆ ಅಣ್ಣ? ಒಂದು ಸಣ್ಣ ಪ್ರಾಣಿ, ಹಾಗೆ ಒಂದು ತಲೆ ಇಲ್ಲ. 5 ಹೌದಾ? ಉಳ್ಳಗೆ ಉಂಟು. ನಾನು ಒಬ್ಬನೇ ಮೊದಲು ತಿಂದು ಬರ್ತೇನೆ. ಸ್ವಲ್ಪ ಉಳಿತಾಯ ಆದ ನಂತರ ನಿಮಗೆ ಹೇಳ್ತೇನೆ.
ಅವರು ಕೂಡ ನಿದ್ರೆಯಲ್ಲಿ ಕೂಡ ಹೆದರ್ಲಿಕ್ಕೆ ಉಂಟು. ಗಡಗಡೆ ನುಡುಗುತ್ತಾ ಇದೆ ಅಲ್ಲ. Level hello ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾ ಗಡಗಡ ಇದೆ. ಅಂತ ಮಾತಾಡಿದ್ರೆ ಹೋಗಿತ್ತು. ಹಿಡಿಯುವ ಇವನನ್ನು. ಒಂದು ಕಾಲು, ಒಂದು ಕಾಲು ನಿನಗೆ, ಮೂರು ಕಾಲು ನನಗೆ. ಹಿಡಿಯೋಣ. ಹಿಡಿಯುವುದು ಹೇಳುವುದು. सेंटरला पाहिजे लक्षात येतोय ನೀರಿನಲ್ಲಿ ದೊಡ್ಡ ದೊಡ್ಡ ಕಪ್ಪೆ ಇರ್ಬೋದು, ಒಂದು ಬಾಯಿ ಇದೆ. ಅದೊಂದು ಸಣ್ಣ ಜೀವರಾಶಿ ಎಲ್ಲಿ ಓಡಿ ಹೋಯ್ತಂತ ಅದರ ಮುಖವನ್ನು ಹಿಡಿದು ತೆಗೆಯುವಂತೆ ಕೆಳಗೆ ಮೆದುಳಿನಲ್ಲಿ ಏನು ಇರುವುದಿಲ್ಲ, ತಾನೇ ಆಗಿರ್ಬೋದು. ಅಮ್ಮ ದ್ರೋಹಿ ನೀನು, ನನ್ನ ತಮ್ಮ ದ್ರೋಹಿ. ಏನಾಯ್ತು? ಬಡಿಸಿದವರಿಗೆ ಬಡಿಸಿಯಲ್ಲ. ಏನು ಮಾಡಿದ್ದೆ ನಾನು? ಇಂಥವರಿಗೆ ಯಾರು ಶಿಕ್ಷಣ ಕೊಡ್ತಾರ? ಯಾರು? ಅವರಿಗೆ ಹೀಗೆ ಮಾಡಿರುವ ವ್ಯಕ್ತಿತ್ವ ಹೆಚ್ಚಾಗಿದೆ. ಅದು ನಿನ್ನ ತಪ್ಪು ಗ್ರಹಿಕೆ ಆಗಿರಬಹುದು. ಆ ಕಸಾರಿಯಲ್ಲಿ ನಾನು ತಿಳಿಲಿಕ್ಕಂತೂ ಹೋದೆ. ಬಡ್ತೀಯ ಯಾವ ಯಾವ ಜಾಗಕ್ಕೆ ಬಡ್ತೀಯ? ಹೌದು, ಇದು ಬಡಿಯುವ ಜಾಗ. ನಾನು ಬಡಿದದ್ದು ನಿನಗ. ನಿನಗೆ ತೊಂದರೆ ಗೊತ್ತಿಲ್ಲ, ಅದು ಬಡ್ತಾರಂತ ಏನನ್ನು ಉಪಕ್ರಮ ಮಾಡ್ತಾರೆ. ಹೌದಾ? ಹೋಯ್ತು ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಸಮಯ ಮುಂದೆ ಹೋಗಬಹುದು. ಹಸಿವೆ ಸಮಯ ಮುಂದೆ ಇಡಬೇಕಾದ್ರೆ ಎಂತ ಆರ್ಭಟವಯ್ಯ. ಆರ್ಭಟವನ್ನು ಕೇಳಿದ ಮಾತ್ರದಲ್ಲಿ ಎಂತವರು ಸಹ ಎದವರಿಗೆ ಸಾಯಲೇಬೇಕು. ನಾನು ಇರುವಲ್ಲಿಗೆ ಬಂದು ನನ್ನನ್ನು ಈಗ ನುಗ್ಗುತ್ತೇನೆ ಮತ್ತೆ ನುಗ್ಗುತ್ತೇನೆ ಅನ್ನುವ ಹಾಗೆ ಬಾಯಿಯನ್ನು ತೆರೆದು ನನ್ನ ಅವರ ಕೈಯಿಂದಲೇ ನಾವು ತಪ್ಪಿಸಿಕೊಂಡು ಬಂದವರಿಗೆ
ನಾಗರಮಠದಲ್ಲಿ ಬಹುದೂರವನ್ನು ಅಟ್ಟಿಸಿಕೊಂಡು ಬಂದರು. ಅವರ ಕಂಠಕ್ಕೆ ಗಾಗಿ ಇಲ್ಲಿ ಒಂದು ಸೇವೆ. ಏನು ಮಾಡೋಣ, ಏನು ಮಾಡೋಣ? ನಾರಾಯಣದಲ್ಲಿ ನಾನೇದಕ್ಕೆ ವಾದಕ್ಕೆ ನನಗೆ ಅವರ ಹಿರಿಯ ಮಂಡಾರಿಯು ರೂಪುಗೊಳ್ಳುತ್ತಿದ್ದ ಭವಿಷ್ಯದ ಕರ್ತವ್ಯವನ್ನು ಅರಿತು ಅತ್ತಿಗೆ ನನ್ನ ಉದರ ಒಳಗೆ ಬಂದಂತಹ ಆತನು ಹಿಂದೆ ತಿರುಗಿ ಬರಲೆಂಬುದಾಗಿ ನವಕಾರಗಳಲ್ಲಿ ಒಂದು ಭಾರವನ್ನು ಅವನನ್ನು ತೆರೆದಿದ್ದನ್ನು ನೋಡಿ. ಆದರೆ ಹಾಗೆ ಆಗ್ತಿಲ್ಲ. ಒಂಬತ್ತು ಭಾರವನ್ನು ನಾನು ಬಿಟ್ಟಿದ್ದ ಆ ಕಾರಣದಿಂದಾಗಿ ಆತನ ನಾಭೀಗಮನದಲ್ಲಿ ಬೆಳಕಿನ ದಾರಿಯನ್ನು ತೋರುತ್ತಿದ್ದಾಗಿ ಅದರ ಮೇಲ್ಬಂದು ನಾನು ಪದ್ಮಾಸನವನ್ನು ಬೆಳೆಸಿದಾಗ ನನ್ನನ್ನು ಭೀಕರಾತ್ಮಗಳು ನನ್ನನ್ನು ಸಾಗಿಸಿಕೊಂಡು ಬಂದದ್ದು. ಈ ಕರ್ತವ್ಯದ ಪಾರಾಗಬೇಕಾಗಿದೆ. ನಮ್ಮ ಆರೋಗ್ಯದಲ್ಲಿ ಆದಿಮಾಯ ಕೊಟ್ಟಂತಹ ಮಾತುಗಳಲ್ಲಿ ನಿಮಗೆ ನಿಮ್ಮಿಂದ ಪರಿಹರಿಸುವ ಕಷ್ಟವು ಬಂದೊದಗಿದರೆ ನಿಷ್ಠೆಯಿಂದ ನನ್ನನ್ನು ಪರಿಚಯಿಸಿದರೆ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ನಿಮವಾಗಿಗೆ ಮನೆಗೆ ಬಂದಾಗ ಆ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಮನಸ್ಸಿನ ये क्या, ये माइक चल रहा है ना, माइक ऑफ है, सुन ले, डेस्कटॉप का माइक बंद है, ऊपर का बंद है ना, नीचे का देखो, नीचे जो हो रहा है ना, नीचे का वो बाद में से चालू था, कुछ चालू लगा तो चालू था। नहीं ये तो माइक ही है, और उसका ही नहीं क्या बराबर, जो बाद में से चालू था। ಶರೀರವಾಣಿಯಾಗಿ ಅవి ಆದಿಮಯನನ್ನು ಎಚ್ಚರಿಸಿದ್ದಾಳೆ. ನಮ್ಮ ವ್ಯತರದಿರುವ ಮಗನೇ, ಮರುಗ ಮಾಯೆಯ ರೂಪದಲ್ಲಿ ನಾನು ನಾರಾಯಣನನ್ನು ಆವರಿಸಿಕೊಂಡಿರುವುದಾಗಿ ನಿದ್ರಾವಶನಾಗಿದ್ದಾನೆ. ನನಗೆ ಬಂದಿರುವ ಕಷ್ಟವನ್ನು ಹೋಗಲಾಡಿಸಬೇಕಾಗಿ ನಾರಾಯಣನ ನಾನು ತೊಲಗಿ ದೂರ ಹೋಗುವುದರಲ್ಲಿ ನಿದ್ರೆಯಿಂದ ಎಚ್ಚೆತ್ತ ಯಾವ ನಾರಾಯಣನು ಆ ಗುರುಡ ನೀರೊಳಗೆ ಸೇವವನ್ನು ಹೊಂದುತ್ತಾರೆ. ದರ್ಶನವನ್ನ ಆತನ ಕಾರ್ಯಕ್ಕೆ ಸಹಾಯಕರಾಗಿ ಅಭಯವಾಗಿ ನೀಡುತ್ತಿದ್ದಾನೆ. ಅವನಿಗೆ इसमें ऑफ उसमें ही देना पड़ेगा, वो आइडिया नहीं आपको। ऐसे पब्लिक देख रही है। और माइक साउंड जैक लगाए ना, माइक इसमें लगा ಶಾಂತವಾಗಿದ್ದ ನೀರು ಕದಡಿದಂತಿದೆ. ಏನೋ ಒಂದು ಘಟನೆ ಸಂಭವಿಸಿದಂತೆ ಕಾಣಿಸಿದೆ. ಏನಾಗಿದೆ ಎಂದು ನೋಡೋಣ.
ಏನೋ ಹಾಗೆ ಹಾಕುವುದು. ಸ್ವಲ್ಪ ವಿಮರ್ಶೆ ಮಾಡೋಣ. ಈಗಿನ ಮೇಲೆ ಆಲದ ಸಣ್ಣ ಎಲೆಯ ಕುಳಿತು ಎತ್ತರದೊಂದು ಬಾಯಿಗೆಟ್ಟು ಇರುನಗುತ್ತಾ ಇದೆ. ಅಮ್ಮನ್ನ ಈ ಶರೀರ ನೋಡುವಾಗ ಕಟ 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 ಚೇತರಿಸಿದ ಭಾವ ಅವನು ಚೇತರಿಸಬೇಕಿತ್ತು. ಅದು ಏನಿಲ್ಲ, ಅದೆಲ್ಲ ನೀರಿಗೆ ಹಾಕಿದ್ದಾರೆ. ಯಾರು ನೀನು ಈ ರೀತಿ ಕುಳಿತು ನಗಡ್ತಾ ಇದೆಯಲ್ಲ? ಯಾರು ನೀನು? यूट्यूब तुलुनाडियन यूट्यूब ನಮಗೆ ಬಾಕಿಯಾಗಿ ಅದು ನಗುತ್ತಾ ಇದೆಯಲ್ಲ, ಅದಕ್ಕೆ ಹೇಳಿದ್ದಕ್ಕೆ ನಗುತ್ತದೆ. ಸೋರು ಬೇಗ ಮೊದಲು ಕಂಡ ಕೂಡ ನನ್ನ ವಾಕ್ಯವನ್ನು ಅರ್ಥ ಮಾಡಿ ಹೋಗುತ್ತಿದ್ದಲ್ಲ. ಹಾಗಾದರೆ ಇದರ ಅರ್ಥ ಅದಕ್ಕೆ ಹೆಸರೇ ಅದೇ. ಹೌದಾ? ನನಗೊಬ್ಬ ಕರಿಯಪ್ಪನ ಎಲ್ಲಪ್ಪನ ನಮ್ಮ ದಿವ್ಯ ದೃಷ್ಟಿಗೆ ನೀನು ಸಿಕ್ಕಿದ್ದೀಗ. ಆ ದೃಷ್ಟಿಯಿಂದ ಹೊರಪಡಿಸುವುದಿಲ್ಲ. ನಾವು ದಿವ್ಯವನ್ನು ಒಳಗೆ ಹಾಕುವುದರಲ್ಲೇ ಇದ್ದೇವೆ. ಈ ಮೊದಲು ಒಂದು ಪ್ರಾಣಿಯನ್ನು ನಾವು ಕಂಡಿದ್ದೆವು. ನಮ್ಮನ್ನು ನೋಡಿ ಕಟ 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 ನಡುಗುತ್ತಾ ಇತ್ತು. ಆದರೆ ನೀನು ಹಾಗಲ್ಲ, ಕಿಲ ಕಿಲ ನಡುಗುತ್ತಾ ಇದ್ದೀಯ. ನಾನು ಕೇಳುತ್ತೇನೆ, ಸ್ವಲ್ಪ ಕೆಳಗೆ ಹೆದರಿಯಲ್ಲಿ ಆದರೂ ಹೇಳುವುದಿಲ್ಲ. ಕೇಳು ಕೇಳು. ನನ್ನ ಭಾಷೆಯೆಲ್ಲ ಅರ್ಥ ಆಗುವ ಹಾಗೆ ನಮ್ಮ ಸಂಕ್ಷಿಪ್ತವಾಗಿ ಕೆಲವು ಕರಿಯ ಯಾರೇ ಇರಲಿ, ನಾವು ಮೊದಲು ಕಂಡಿದ್ದೇವೆ ಒಂದು 5 ತಲೆಯ ಪ್ರಾಣಿ. ಅದನ್ನು ಹೊರಟಾಗಿ ಬಂದಿದ್ದೇವೆ. ಆಯ್ತು, ಇನ್ನೊಂದು ಕಂಡಿದ್ದೇವೆ. ನೀರಿನ ಮೇಲೆ ಯಾರು ನೀನು? ಯಾಕೆ ಉತ್ತರವನ್ನು ಕೊಡು. ಗೊತ್ತಾಯ್ತೇನೋ? ನನ್ನಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿಸಿದ್ದೀರಲ್ಲ, ನೀವು ಯಾರೆಂದು ಹೇಳಿದಿರಾ? ನಾನು ಯಾರೆಂದು ಬಂದೆ ನೀವು? ನಾನು ತಿಳಿಯೇ. ನಾನು ಅರ್ಥ ಮಾಡಿದ್ದೆ. ನಮ್ಮ ಉತ್ತರ ಬರ್ತದೆ. ಒಳ್ಳೆ ಜಾತಿಯ ಪ್ರಾಣಿ, ನಮಗೆ ಬೇಕಾದ ಪ್ರಾಣಿ. ಬೇಯಿಸಿ ಬೇಡ, ಹಸಿ ತಿನ್ನುವ. ಹಸಿ ತಿಂದರೆ ಲಾಭ ಅಲ್ಲ. ನಾವು ಯಾರಂತ ಕೇಳ್ತಾ ಇದ್ದೀರಲ್ಲ, ವೀರ ಮಧು ಕೈಕಬರು ವೀರರು. ರಾಶಿಯಲ್ಲಿ ನಾವು ವೀರುವರೆ. ನಮಗಿಂತ ಮೇಲ್ಮಟ್ಟಕ್ಕೆ ಯಾರು ಇಲ್ಲ, ಇನ್ನು ಯಾರು ಆಗುವುದಿಲ್ಲ. ಆಗ ಈ ರಾಶಿಗೆ ನಾವು ವೀರ ಮಂತವ್ಯವರೇ ನೀವು.
ಮಾಡಿ ತಂದೆಲ್ಲ. ನನಗೆ ಅವ ಯಾರೆಂದು ತಿಳಿಯದು. ನೀನು ಯಾರು? ಕಾಣುತ್ತಿರುವ ಈ ರಾಶಿಗೆ ನಾನೇ ಅಧಿಪತಿ. ಓ, ನಿನ್ನ ಜನ್ಮಕ್ಕೆ ಅಲ್ಲ, ಏನು ಹೇಳ್ತಾ ಇದ್ದಾನೆ ಅಮ್ಮ? ಏನು ಸ್ವಲ್ಪ ಮಾತನಾಡಿ ಬಿಟ್ಟದ್ದು ನೋಡು. ಸ್ವಲ್ಪ ಕುಡಿಕೆ ಬಿಟ್ಟದ್ದು ನೋಡು. ಸ್ವಲ್ಪ ಉದ್ದ ಕುಡಿತ ಗಂಡು ಅದು ಗೊತ್ತಾಗುತ್ತೆ. ಕುಡಿಯುವಾಗ ಸ್ವಲ್ಪ ಹೆಣ್ಣಿನ ರೂಪದಲ್ಲಿ ಕುಡಿಯುವುದು ಇಲ್ಲ ಬಿಡು. ಹಾಗಲ್ಲಿ ಆದರೂ ಕುಡಿತಲ್ಲ. ಸಮಯ ಇದ್ರೆ ನನ್ನ ಕೇಂದ್ರಕ್ಕೆ ಬಾ. ಸ್ವಲ್ಪ ವಿಷಮ ರೀತಿ ವಿಶೇಷ ರೀತಿಯ ಜ್ಞಾಪಕವನ್ನು ಕೊಡ್ತೇನೆ. ನನ್ನ ಹಾಗೆ ಹೇಳ ಕುಡಿಯೋ ಬರ್ತಾ ಇರ್ತಾನೆ. ನೀನು ಕೂಡ ಬಾ. ತಾನೇ ಕೇಳಿದ್ದೀಯಲ್ಲ ನೀನು ಈ ಜಲರಾಶಿಗೆ ಒಡೆಯ. ನಾವು ಯಾರು ಗೊತ್ತಾ? ಸಣ್ಣ ಶರೀರಕ್ಕೆ ಒಂದು ದೊಡ್ಡ ಮಾತನ್ನು ಮಾಡಿ ನಾವು ದೊಡ್ಡ ಜೀವದಲ್ಲಿ ಒಂದು ಮಾತಾಡ್ತೇವೆ. ಜಲರಾಶಿಗೆ ಒಡೆಯರು ಮಧುಕೈಟಭರು ನಾವು, ನೀವಲ್ಲ. ಹೇಗೆ ಗೊತ್ತಾ? ಮೊದಲ ಪ್ರಾಣಿಯನ್ನು ನಾವು ಬಿಟ್ಟೇವೆ. ಹೋಗಲಿ, ಇನ್ನೊಂದು ಏನು ಮಾಡ್ತೇವೆ ಗೊತ್ತಾ? ಮೊದಲನ್ನು ವಿಭಜನೆ ಮಾಡಿ ತಿನ್ನು ಹೋಯ್ತು. ಒಂದು ದೃಷ್ಟಿಯಲ್ಲಿ ಒಂದು ಹೇಳಿದ್ದೇನಲ್ಲ, ಒಂದು ದೃಷ್ಟಿ ಹಿಡಿದು ಅಲ್ಲಿಗೆ ಸಾಗದಾಗಿ ಅಲ್ಲಿಗೆ ಹೋಗಲಾಗದೆ ನಿಮ್ಮ ಗಂಟಲಲ್ಲಿ ಇಳಿಯುವಂತ ಸುತ್ತು ನಾನಲ್ಲ. ದೇಹ ಬಲವಿದೆಂದು ಹೀಗೆಲ್ಲ ಮಾತನಾಡುತ್ತಿರ್ತೀರಲ್ಲ, ದೇಹ ಬಲದ ಜೊತೆಗೆ ಬುದ್ಧಿಯೂ ಬೇಕು, ತಿಳಿದಿರಲಿ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ನಾನು ಏನು ಮಾಡ್ತಾ ಗೊತ್ತುಂಟ? ಕೊಚ್ಚಿ ಕೊಚ್ಚಿ ತಿಂತದ್ದು ಅಧಿಕ ಮಾತಾಡ್ತೇನೆ. ನಿನ್ನಲ್ಲಿ ಶಕ್ತಿ ಆಗಿದೆ. ಅಧಿಕ ಪ್ರಸಂಗ ಮಾತಾಡ್ತಾ ಇತ್ತು. ಮಾತಿನ ಪೆಟ್ಟಿನಲ್ಲೇ ಕೊಂದಿದ್ದೇವೆ. ಹೌದಾ? ಕೈನ ಪೆಟ್ಟು ಬೇಡ. ನನ್ನ ಪ್ರಾಣಿ ನೋಡು, ಕೈಗೆ ಸಿಕ್ಕಲಿಕ್ಕಿಲ್ಲ. ಸ್ವಲ್ಪ ದಿವಸ ಉಳದಾಗಲಿ. ನೀರಿನಲ್ಲಿ ಇರಲಿ. ಆಯ್ತು. ಸ್ಮರಿ
आपको। ये क्या मालूम है, अपन इधर बात करें ना अभी, वो भी आवाज आ रहा है, यही कर रहा है, वही कर रहा है। एयरफोन ऑक्स साइड बहुत जरा से ಮಧುಕೈಟಭರ ಜೊತೆ ಸೆಣಸಿ ಪಂಚಸಹಸ್ರ ಸಾವಿರಾರು ವರ್ಷಗಳೇ ಕಳೆದು ಹೋಯಿತು. ಆದರೆ ಮಧುಕೈಟಭರನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. अभी ओपन करो अभी ಮಧುಕೈಟಭರು उसमें तो बॉक्स निकाल दे अभी ऑडियो ही ना आ रहा है देखो तो भी आ रहा है देखो ಮನಸ್ಸಿನಲ್ಲಿ लैपटॉप का माइक चालू फोन का माइक है। ಅವರನ್ನು डब्बे भी तो इसके लिए माइक हो है। रहा है तुमने क्या करना पड़ता है इसमें का जो आउट है ना इसमें इन लेना मांगता था वो उससे होएगा ना 3.5। हाँ भाई इसका भी जा रहा है ना, इसका भी जा रहा है, वो लगा दिया एक बार जैक, वो माइक बंद हो जाता है उसका, और वो हेडफोन के इसमें से आउटपुट लेता है। नॉर्मली करता है ना, अभी निकाले तो ये कैसे इनपुट आ रहा है उसमें माइक है ना। अरे जो ऑफ होएगा बोल रहे हैं ऑफ होएगा बोल रहे ये हैं लगाएगा तो ऑफ हो जाएगा। एक बार लगा के एक देख। मिनट रुको 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 अभी तो आप बोल रहे हैं ना उसमें ही दे रहा देगा ಮಧುಕೈಟಭರೇ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. इसमें नजदीक बोलो लैपटॉप के ಆದರೆ पास ನಿಮ್ಮ ಬೆಂಬಲ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಯುದ್ಧದಲ್ಲಿ ಗೆದ್ದವ ನಾನು, ಸೋತವರು ನೀವು, ಸರಿಯೇ? ಹೌದೌದು ಅಲ್ಲ ಅವ ಹೇಳಿದ್ದನ್ನು ನಾವು ಒಂದು ಸಲ ಒಪ್ಪಿಕೊಳ್ಳು. ಮತ್ತೊಂದು ಬೇರೆ ಸರಿ, ಯುದ್ಧದಲ್ಲಿ ಸೋತವರು ನೀವು, ಹಾಗಾದ್ರೆ ಏನು ಬೇಕು ಹೇಳಿ, ನಾನು ಕೊಡುತ್ತೇನೆ. आ रहा है इधर तो मैं बोल रहा कि तुम्हारा जो लैपटॉप का माइक चालू है ಪೆಟ್ಟು ತಿಂದು ಬಿಡಿ. ಹಾಗಾದರೆ ಸೋತವರು ನೀವು, ಅಲ್ಲಲ್ಲ ಸೋತವರು ನಾನು, ಗೆದ್ದವರು ನೀವು. वो निकाल देना, वो मेरा वो अताल 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 अताल। ಗೆದ್ದವರಿಗೆ ಗುರುಗಳು ಕೆಲವೊಬ್ಬರು ವಿಧ ವಿಧದಲ್ಲಿ ಕೊಡ್ತಾರೆ ಪುರಸ್ಕಾರ. अर्धने पर ನಾವು ಈ लैपटॉप का ಸಲ माइक ಹೊಸ चालू केला ಪ್ರಯೋಗ ಮಾಡಿದ್ದೇವೆ. ಹೊಸ अनम्यूट ಕೂಟ किया मैंने। ದೊಡ್ಡ ದೊಡ್ಡ लैपटॉप का ಪ್ರಶಸ್ತಿಗಳನ್ನೇ माइक पर ತರ್ತಾ चालू केला ಇದ್ದೇವೆ. म्हणून येतोय अच्छा लैपटॉप का माइक म्यूट करो ना तो नहीं आएगा फिर देख देख चेक ಆಗಬಹುದಾ? कर। ಮೇಲೆ ನನಗೆ ಭರವಸೆ ಇಲ್ಲ. ನಿನಗೆ ಭಾಷೆ ಕೊಟ್ಟರೆ ನಿನಗೆ ಭರವಸೆ. ಹೌದು. वीडियो किधर ले रहा है? आ रहा है? पर लैपटॉप का चालू करा नहीं लैपटॉप में चालू किया
चालू नहीं नो चालू मत करो इसमें प्रॉपर्टीज में जाओ प्रॉपर्टी ಹೌದು रुको रुको माइक्रोफोन आइस पे क्लिक करो ಈ ಜಲರಾಶಿಯ ಮಧ್ಯೆ ನಿಮ್ಮ माइक्रोफोन ಏನೇನು ಕೇಳೋದು? माइक्रोफोन इन वेबकैम रुको रुको नहीं 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 ಶಿರವನ್ನೇ एक ಏನ ಮಾಡಿದ ನಿಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾನದನದಲ್ಲಿ ವಂಚಿಸುತ್ತ ಜಾನದನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿರುವೆ ಮನ ತಿರುವೆನು ತಲಿಯೇ ತಾನನ್ಮೆಯಂತ ಮಾತಾ ಅಣ್ಣ ತಮ್ಮ ಏನು ಮಾಡಿದನೆಮ್ಮ ಓ ತಮ್ಮ ಸತ್ತೆ 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 ಈ ಪಾಠಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದೀರಾ ಏ ತಮ್ಮ ಯಾರು ಆ ಈ ಹೂ ಎಂತ ಮತ್ತೆ ಎಂತ ಕರ್ಮ ನಿನ್ನದು ಮತ್ತೆಂತ ಕರ್ಮ ನಿನ್ನದು ಅವನು ಕೇಳಿದ ನನ್ನ ಕೊಡುಕೈಯಲ್ಲವೇ ಕೊಡುಗೈದಾನಿ ನೀನು ಅದು ಹಾಗೆ ಆಗಿ ನಾನು ಸಿಕ್ಕಿಬಿದ್ದೇವೆ ಏನು ಮಾಡಲು ಏನು ತುಂಬಾ ಚಾಣಕ್ಯದಿಂದ ಕೇಳಿದ್ದಾರೆ ಅವನು ಏನು ಕೇಳಿದ್ದು ನಮ್ಮ ತಲೆ ಪ್ರಾಣ ಅಣ್ಣ ತಲೆಯನ್ನು ಕೊಟ್ಟು ಬಿಡುವ ಮತ್ತೆ ದೇಹ ಉಂಟಲ್ಲ ಎಲ್ಲ ನಿನಗೆ ಒಂದು ಸುತ್ತುಂಟಲ್ಲ ಏನು ಮಾಡಬೇಕು ದೇಹ ತಲೆ ಹೋದ ನಂತರ ದೇಹ ಯಾಕೆ ಬೇಡವ ಬೇಡದ್ದೇ ಬೇಡದ್ದು ಇಷ್ಟು ಚಂದದ ದೇಹ ನಿರ್ಜೀವಿ ಆಗ್ತದೆ ಹೌದಾ ತಲೆ ಹೋದರೆ ನಾವು ಇನ್ನು ಚಾಣಕ್ಯದಿಂದ ಕೇಳಿದ್ದಾನಲ್ಲ ಏನು ಮಾಡುವುದು ಎದುರಿಗೆ ಆಗ್ತದೆ ನಮಗೇನು ಬೇಕು ನಿಮ್ಮ ತಲೆ ನಾವು ಕೊಡುತ್ತೇವೆ ಆದರೆ ಒಂದು ಷರತ್ತು ಏನದು ತೋರುತ್ತಿರುವುದು ಈ ಜಲರಾಶಿ ನಾವು ತಲೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಬಿಂದು ಸಹ ನೀರಿನ ಬಿಂದು अप्लाई करो थोड़ा बारीक आ रहा है पर क्लियर आएगा रुको आएगा थोड़ा डिले चल रहा है ना अभी क्लियर आएगा अभी पब्लिक का आवाज नहीं आएगा कैसा अपना आवाज आएगा ಈ ಸಾಗರಕ್ಕೆ ಹನಿ ರಕ್ತವು ಬೀಳದಾಗೆ. हाँ वापस से जाओ प्रॉपर्टीज में जाओ ದೇಹ ಬಲವಿದ್ದರೆ ಸಾಲದು अरे वो 100 रुपए का साउंड कार्ड आता है ना वो लेने का उससे पटक ನಿಮಗೆ अच्छा ಜ್ಞಾನದೃಷ್ಟಿಯೊಂದಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ ನಾನು ಯಾರು ಏನು ಎಂಬುದನ್ನು माइक्रोफोन ये डिफॉल्ट करूँगा डिफॉल्ट पहला वाला करो पहला वाला ऐप ना आवाज है नहीं 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 डिफॉल्ट करो ಧಾರಿ ರಮಣ ನಾರಾಯಣ ನಿರಜನ ದಯನ
ಯಾರಂತ ಅರ್ಥ ಮಾಡುವಂತ ಶಕ್ತಿ ಚೇತರಿಸಿಕೊಟ್ಟಿದ್ದೀರಿ ದೇವಾ. ನಮಗೆ ಈ ರೀತಿ ಯಾಕೆ ಆಯಿತು ನಮಗೆ ಅರ್ಥವಾಗಲಿಲ್ಲ. ಏನೋ ಬೇಡದೆ ಬೇಕು ಎನ್ನುತ್ತಾ ಎಣಿಸಿ ಮನವಾದ ಮತ್ತು ಏನೇನು ಬೈಕು ಏನೇನು ಹೊಡೆದು ನಾಲಿಗೆಯಲ್ಲಿ ಬೇಡದ್ದೆಲ್ಲ ಬಂದ ಹಾಗೆ ಮಾಡಿತು. ನಮಗೆ ಈ ರೀತಿ ಆಗಬೇಕಾದರೆ ಕಾರಣ ಏನು? ನಾವು ಯಾರು? ಯಾಕೆ ಈ ರೀತಿ ಬಂತು ನಮಗೆ ದೇವಾ? ಹೇಳಪ್ಪ ಅಪ್ಪ. ಮೃತ್ಯುಂಜಯ ಮಿತ್ರನೇ, ಪರಮ ಪವಿತ್ರನೇ, ನಿತ್ಯ ಸನ್ನತಿ ಪಾತ್ರನೇ, ಓ ಮಹಾದೇವ, ನೀನು ಯಾರೆಂಬುದನ್ನು ತಿಳಿಯದೆ ನಾವು ನಿನಗೆ ನಾನಾ ರೀತಿಯಾಗಿ ಬೈದೆವು, ಹೊಡೆದೆವು. ದೇವ, ನಮ್ಮ ತಂದೆಯವರು ನೀವು, ನಿಮ್ಮಿಂದಲಾಗಿ ಹುಟ್ಟಿಕೊಂಡೆವು ನಾವು. ತಂದೆಯೇ, ಈ ಮಕ್ಕಳ ದೇಹವು ನಿರ್ಮಾಣವಾಯಿತು. ಹಾಗಾಗಿ ನಿಮ್ಮ ಇಬ್ಬರ ಜನನವಾಯಿತು. ಓ ತೀರ್ಥರೂಪರೇ, ಜನಕ ದೇವ, ಇನ್ನು ಬದುಕಬೇಕಪ್ಪ ಆಸೆಯಿಲ್ಲ. ಮೋಕ್ಷ ಮಾರ್ಗವನ್ನು ಕಲ್ಪಿಸು. ಆದರೆ ಕಡೆಯ ನಮ್ಮ ಆಸೆಯನ್ನು ಈಡೇರಿತು. ಏನದು? ಯಾವಾಗ ತನಕ ಈ ನಿಮ್ಮ ಹೆಸರು ಈ ಪ್ರಪಂಚದಲ್ಲಿ ಇರ್ತದೋ ಅದರ ಒಟ್ಟಿಗೆ ನಮ್ಮ ಇರುವರ ಹೆಸರು ಶಾಶ್ವತವಾಗಿ ಬೆಳೆಯಲಿ ಅಂತ ನಮ್ಮ ಕಡೆಯ ದೇವಾ, ಕಡೆಯ ಆಸೆ. ಮಕ್ಕಳೇ, ನಿಮ್ಮ ಇಚ್ಛೆಯಂತೆ ಆಗಲಿ. ತಥಾಸ್ತು. ಹಾಗಾದರೆ ನಾವು ಸಾಗರದ ನಡುವಿನಲ್ಲಿ ನಮ್ಮ ಪ್ರಾಣವನ್ನು ಹೇಗೆ ಮಕ್ಕಳೇ, ದೇವಾ? ತೊಡೆಯಲ್ಲಿ ನಿಮ್ಮ ಶಿರವನ್ನು ಇರಿಸಿ ನಿಮ್ಮ ಪ್ರಾಣವನ್ನು ನಾನು ಈ ಸುದರ್ಶನದಿಂದ ತೆಗೆದು ಜಯ 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 हेलो ಮಧುಕೈಟಭರ ಶಿರವನ್ನು ಧರಿಸಿದಂತಾಯಿತು. ಮಧುಕೈಟಭರ ರಕ್ತವು ಈ ಜಲರಾಶಿಯಲ್ಲಿ ಸೇರಿ ಸಮತಟ್ಟಾದ ಪ್ರದೇಶವು ನಿರ್ಮಾಣವಾಯಿತು. ರಕ್ತ ಮಾಂಸ ಮೇಧಸ್ಸಿನಿಂದ ಉದ್ಭವಿಸಿರುವುದರಿಂದ ಈ ನನ್ನ ಸುದರ್ಶನದಲ್ಲಿ ಅವರ ಅಸ್ಥಿ ಪರ್ವತಗಳಾಗಿ ನಿರ್ಮಾಣಗೊಂಡಿತು. ಬ್ರಹ್ಮದೇವನು ಕಮಲದಳದಲ್ಲಿ ಇದ್ದಾನೆ. ಅವನನ್ನು ಅವನ ಕಾರ್ಯಕ್ಕೆ ಕಳುಹಿಸಿ ನಾನು ಅಮ್ಮನು ಕರುಣಿಸಿದಂತ ವೈಕುಂಠವನ್ನು ಸೇರುತ್ತೇನೆ. हेलो, यहीं पे अभी थोड़ा 15 मिनट के लिए हम लोग एक छोटा सा सभा कार्यक्रम है मंडल का, तो मंडल का अध्यक्ष स्टेज पे आने वाला है। और साथ ही साथ ये जो यक्षगाना जो चल रहा है ये यूट्यूब में डायरेक्ट लाइव दिखा रहा है, डिजिटल डायनामिक टूर्नामेंट करके, डिजिटल डायनामिक टूर्नामेंट, उस पर ये लाइव दिखाए जा रहे हैं। हरिओम, नमस्कार। आप सभी को नमन करते हुए मैं थोड़ा 5 मिनट आपका समय लेना चाहता हूं, क्योंकि आप लोगों ने जो भव्य काम करके दिखाया है उनको थोड़ा धन्यवाद देना मेरा फर्ज बनता है। और मैं मातृशक्ति को पहले धन्यवाद देता हूं, जो कि कुछ दिन पहले से 5-6 दिन हो गया और ये मंदिर जो भव्य मंदिर बना हुआ है, प्रतिष्ठा का कार्यक्रम में वो सब लगे हुए थे। फूल माला से शुरू करके रिसिप्ट काटना और खाना पानी पिलाना, मातृशक्ति का पास मैं नमन करता हूँ। ऐसे शांति कॉम्प्लेक्स में बहुत सारे बहनों देवियों रहते हैं और इस कार्य में बहुत सहयोग किया है और संस्था का ओर से मैं उनको आभार प्रकट करना चाहता हूँ। आज का जो शोभा यात्रा था और सचमुच में जो ब्राह्मण बोल रहे थे स्वर्ग से परी उतर गए थे और भगवान कृष्ण, भगवान
अब गणपति भगवान शंकर वो भी देखने के लिए उतर गए थे। शोभा यात्रा बहुत सुंदर था। इसके लिए मैं आपसे विनती करता हूँ, इस कार्य में आप लोग बहुत सहयोग किया। आपको धन्यवाद कितना दूं वो भी कम गिरेगा, मगर थोड़ा फर्ज बनता है, इसके लिए मैं आपका सामने उभा खड़ा हूँ और आपको धन्यवाद देता हूँ। मातृशक्ति छोड़ के छोटे छोटे बच्चे किसको कोई करता बैठे हैं तो उनको पानी पिलाना, इधर पानी के पास खड़ा रहना, पानी पिलाना, चाय पिलाना। अभी भी कुछ बच्चे आपको ठंडा ही पिला रहे हैं। आज का जो व्यवस्था है बच्चे लोग के ही बहुत सारे परिश्रम किया है। ये शांति कॉम्प्लेक्स का सब लोग ने मिलके इस कार्य को बनाया है। इसके लिए सभी का, बच्चे लोग का तो बहुत मैं शुक्रगुजार हूँ, कारण खाना परोसने वाले सब बच्चे ही थे। 10 साल से 15 साल 18 साल बच्चे जो कॉलेज गोयर से, कोई हाई स्कूल गोयर से, वो लोग का मदद से ये कार्य संभव हो पाया। ऐसे अपेक्षा नहीं था उनसे, मगर वो लोग आगे आए और बहुत मदद किया है। तत्पश्चात जो अपना मैनेजिंग कमेटी है उनका भी बहुत सहयोग मिला है। कभी कुछ भी जरूरत था, अपने को लेटर चाहिए था, परमिशन चाहिए था, उनका सहयोग का वजह से जो मैनेजिंग कमेटी है उनका भी मैं आभार प्रकट करना चाहता हूं। और ऐसे दैवी कार्य में, ऐसे ऐश्वर्य कार्य में उनका भी सहयोग मिला। इसके लिए अपना संस्था का ओर से मैं उनका धन्यवाद देना चाहता हूं। तत्पश्चात बहुत सारे सीनियर सिटीजन जो ज्येष्ठ नागरिक है उनका भी मार्गदर्शन हमको सदा सर्वदा रहा है। अभी मेरा आंटी इधर बैठे हैं, कभी भी बोलते हैं ना, आप कितना काम कर रहे हैं, आपका टीम क्या क्या कर रहा है। बड़ा अच्छा लगता था, थकान आता था, मगर मन में इतना उत्साह था ना। रात को 12 बजे 12:30 बजे घर पे जाते थे, 4 घंटा सोते थे, फिर आ जाते सुबह काम करने। मेरा जितना सारे कार्यकर्ता है जो टीम काम कर रहे थे, बहुत बड़ा काम किया है। उनका भी मैं, जो ज्येष्ठ नागरिक है उनका भी मैं धन्यवाद देना क्या करूं। मैं भगवान का पास प्रार्थना करता हूं, महादेव का पास प्रार्थना करता हूं, गणपति पास प्रार्थना करता हूं, उनको लंबी उम्र दे, उनका जीवन सुखमय हो, आनंदमय हो, ये खाली हम प्रार्थना कर सकते हैं। हरिओम। बहुत सारे कंट्रीब्यूटर, कोई 100 रुपया दिया है, कोई 500 रुपया दिया है, कोई 4 लाख रुपया दिया है, कोई 5 लाख रुपया भी दिया है। सब कंट्रीब्यूटर अपने सामने समान है, क्योंकि भगवान पैसा नहीं देखते, दिल देखते हैं। जिसका पास जो है वो अर्पण करता है। कोई फूल देता है, कोई नारियल देता है, भगवान उसको नहीं देखते, उसको दिल का अंदर देखते हैं। ये कैसे श्रद्धा से क्या क्या देता है, वही बड़ी बात था। मैं सभी से निवेदन करूंगा, जितना सारे कंट्रीब्यूटर, उनका भी मैं आभार प्रकट करना चाहता हूं। ऐसे दैवी कार्य में, ऐसे ही भगवत कार्य में आपका सदा सर्वदा सहयोग रहा है। और शांति कॉम्प्लेक्स का शान जो बढ़ गया, शांति कॉम्प्लेक्स में कोई भी घुसता है, आज मंदिर को प्रणाम करके आश्चर्यचकित हो जाता है ये कि मंदिर में शांति कॉम्प्लेक्स हो गया, जिसका वजह से कोई बोलता है ये तीर्थ स्थान हो गया। ये किसका वजह से? आप लोग सभी का कंट्रीब्यूशन है। एक एक बंदे को खड़े करेंगे, एक एक भगिनों को खड़े करेंगे, उनका भी इस कार्य में हाथ लगाए। इसके लिए मैं मेरा ओर से और संस्था का ओर से आप लोग को धन्यवाद देता हूँ। बहुत सारे ऐसे बच्चे जो काम किया है, हम तो कुछ बहुत बड़े सोचे थे उनके लिए करने के लिए। अभी बहुत सारे कार्यकर्ता भी बोलते थे उनको कुछ हम देंगे, थोड़ा समय लगेगा, उनका लिस्ट करके हम उनका भी कुछ प्राइज वगैरह देना चाहते हैं। थोड़ा दिन का बाद ये करेंगे। और आपसे मैं निवेदन करता हूँ, थोड़ा समय ले रहा हूँ आपसे माफ़ी मांगता हूँ। और मैं जब कभी कभी बहुत सारे समय बोलता था, मेरा भी भूल होता है और मेरा भी कुछ चूक हो जाता है। मुझे आपका बेटा समझ के, आपका भाई समझ के, आपका कोई घर का परिवार का एक सदस्य समझ के मुझे क्षमा दे देंगे, यही आशा करके मैं रहता हूँ। आपको नमन करता हूँ, आपको नमन करता हूँ। गणपति बाप्पा, गणपति बाप्पा। बच्चे लोग का आवाज ज्यादा आते हैं, थोड़ा उधर कहीं खाना फाना खाया नहीं आप लोग, और थोड़ा जोर से बोले फिर मैं चला जाएगा। गणपति बाप्पा। बहुत सुंदर, बहुत बहुत धन्यवाद, थैंक यू वेरी मच। एक ज्येष्ठ कार्यकर्ता 2 मिनट आपसे लेना चाहते हैं। शुक्ला जी 4-5 दिन से मेरा पीछे पड़े थे, मैं कल उनसे माइक नहीं दिया, उनको मैं सॉरी और क्षमा प्रार्थना मांगा। उनको मैं बोलता 2 शब्द बोलेंगे, आपका ज़्यादा समय नहीं लेंगे। और तत्पश्चात ये जो कार्यक्रम चल रहा है दुर्गा माता का महिषामर्दिनी वध का, आप उसका लाभ उठाइए। और तत्पश्चात भोजन का व्यवस्था हुआ है, कल से अपना घर में खाना खाना है, कल इधर कुछ नहीं मिलेगा। और जरूरत पड़ेगा तो मुझे आपको
बुलाना पड़ेगा घर पे खाना खाने के लिए। और फिर भी लोग को बहुत आनंद लिए हैं, बहुत खुश है, सभी का मन में एक बार हंस है। बस यही चाहता था मैं, यही देखना चाहता था गणपति बापा, यही चाहता था जब वो मंदिर आया है बेंगलोर से। सभी को मैं धन्यवाद देता हूँ, रहता हूँ, नमस्कार। सबसे पहले हम गणपति बाबा के चरणों में और बाद में हमारे भोले बाबा और स्वारी समर्थ महाराज के चरणों में नमन करते हुए आप सबसे इतना गदगद हुआ है। आज पूरा हमारा शांति कॉम्प्लेक्स आज 4 दिन से भक्ति के रस में डूबा हुआ है। आप सब लोग भी अनुभव करते होंगे, मैंने भी अनुभव किया है इस चीज़ का कि आज इतना भव्य जो है मंदिर हमारे परिसर में, जहाँ की आज मैं तो बाहर भी जाता हूँ, सब जगह चारों ओर इसकी चर्चा हो रही है। इतना भव्य मंदिर कैसे इतने कम समय में बन गया, इसके पीछे की कहानी छोटी सी कम शब्दों में मैं बताना चाहता हूँ। जो मैंने देखा है, महसूस किया है कि इस मंदिर में शुरुआत से जब मंदिर का, पहली बात तो हम सबसे पहले ये कहना चाहते हैं कि हम मैनेजिंग कमेटी के भी सदस्य हैं, मगर हम मैनेजिंग कमेटी के सदस्य के रूप में नहीं यहाँ बात कर रहे हैं और हम कोई उनकी बात यहाँ पहुँचाना नहीं चाहते कमेटी के रूप में। मैं ये जो भी कहना चाहता हूँ व्यक्तिगत रूप से कह रहा हूँ आपसे, यहाँ के सदस्य होने के नाते मैंने जो देखा है, अनुभव किया है, वही मैं आप लोगों के बीच में शेयर करना चाहता हूँ। कमेटी के, हो सकता है कमेटी के विचार इससे कुछ अलग भी हों, तो इसलिए मैं क्षमा चाहता हूँ आप सब लोगों से, अपनी कमेटी से भी, कि मैं उनके बिना इजाज़त के कुछ अपने व्यक्तिगत जो हमने अनुभव किया है वही मैं रखना चाहता हूँ आप लोगों के सामने। ये शुरुआत में मैंने भी कमेटी के रूप में जब मैंने सुना कि यहाँ पे गणेश मंदिर का तैयारी हो रहा है तो पता चला कि कमेटी बना रहे हैं। हमने भी एक दो सदस्यों से बातचीत किया, जैसे हमने बेनू जी से बात किया, हमारे जे किशन जी से बात किया, तो इन लोगों ने जब बात किया हमने, और बाद में हमने माटेकर जी से भी बात किया, चूँकि हमें पता चला कि शायद आप लोगों ने भी अनुभव किया होगा, मेरी बात से सब लोग सहमत होंगे कि इस गुरु मंत्र के पीछे शायद वही है, पर्दे के पीछे हमारे माटेकर जी हैं, शायद यहाँ कहीं होंगे, पता नहीं हैं या नहीं हैं। इस गुरु मंत्र को जो फूंका है मंत्र, इसमें शायद पर्दे के पीछे वही हैं जो इन्होंने इतना सुंदर काम यहाँ से करवा के लिया है। तो हमने बात किया, तो हमने जब बेनू जी से बात किया और जय किशन जी से बात किया, तो हमें ऐसा लगा उनके बात में जो विश्वास था, वो विश्वास ऐसा था कि ऐसा लगा बप्पा ने उनको एक संदेशा भेजा है कि अब हम आना चाहते हैं यहाँ पे और इसकी तैयारी करो। बड़ा विश्वास हमें दिखा, तो हमने अपनी बात जो रखना चाहते थे हम रख नहीं पाए, और हम उसके लिए हम गणपति बप्पा से पहले भी क्षमा मांगी है, आज भी मांग रहा हूँ, और आप लोगों से भी क्षमा चाहता हूँ, और शायद हम जीवन के अंतिम सांस तक हम क्षमा चाहेंगे कि इस नेक काम में हमने पूछा, क्योंकि हमें ये था, हम चाहते थे, हमारी दिल की बात मैं आपसे शेयर करता हूँ। आप लोग हमें बहुत प्यार दिया है यहाँ पे सब लोगों ने, इसलिए हमें ऐसा लगता है आप लोग क्षमा कर देंगे। हमारी इच्छा थी कि हमारे यहाँ रिपेयरिंग का काम हो रहा है, ये पूरी तरह संपन्न हो जाए, मंदिर बनाएंगे हम, उसके बाद बनाएंगे ये। मगर जब देखा हमने कि इन लोगों में इतना विश्वास भरा हुआ है, आत्मविश्वास भरा हुआ है, जैसे बप्पा का ही डायरेक्ट कॉल आ गया है इनको, बोलते हैं तो मंदिर। हमने माटेकर जी से बात किया, तो कमेटी के मेंबर की तरफ से नहीं, व्यक्तिगत तौर से बात किया उनसे, तो वो बोले मंदिर तो बनेगा ही, क्योंकि उनको कॉल आ गया है वहाँ से कि अब बप्पा बोल रहे हैं कि तैयारी करो, अब हमको आना है यहाँ पे। तो एक्चुअली ये संस्था का निर्माण हुआ, पर माटेकर जी का जो रोल है पर्दे के पीछे, शायद यहाँ कहीं है क्या? माटेकर जी हैं क्या यहाँ का? माटेकर जी नहीं है तो भी मैं बताना चाहता हूँ, शायद आप लोगों को पता होगा माटेकर जी का रोल क्या है यहाँ पे।
मैंने जो व्यक्तिगत रूप से अनुभव किया है वही मैं आपके साथ शेयर करता हूँ। अगर आपको लगे कि कुछ गलत है तो हमें क्षमा कर देना। माटेकर जी का रोल मैंने देखा कि जैसे भगवान राम को जब लंका में जाना था तो उन्होंने वानर सेना का इकट्ठा किया और एक राम सेतु का निर्माण वो करना चाहते थे, तो उन्होंने वानर सेना को इकट्ठा किया और उसमें ऐसा एक मंत्र फूंक दिया, एक उत्साह और जोश भर दिया उस वानर सेना में कि देखते देखते चंद दिनों में सुंदर पुल का निर्माण हो गया और पूरी सेना वहाँ जाके लंका जाके रावण जैसे राक्षस पे विजय प्राप्त की। वही काम यहाँ पे हमारे माटेकर जी ने किया है। वो धन्यवाद के पात्र हैं, प्रशंसा के पात्र हैं और हम तो यही बोलते हैं कि सच मानिए ये साधारण बात नहीं है। ये हमारी जो गणेश मंदिर जो संस्था है, ओम शांति गणेश मंदिर संस्था, ये आप लोग सच मानिए, मैं सच बोल रहा हूँ आपके सामने कि ये साधारण नहीं है। ये लोगों को बप्पा का, भोले बाबा का और हमारे स्वामी समर्थ जी का इनका आशीर्वाद मिला हुआ है, इनके ऊपर विशेष कृपा है, इसीलिए इनको निमित्त के रूप में बनाया है। ये निमित्त के रूप में आए हैं, इनके द्वारा इस मंदिर का निर्माण हुआ है। इस भव्य मंदिर जो हम आज देख रहे हैं ये इनके द्वारा निर्माण हुआ है। मैं रोज यहाँ से निकलता था, हमारे शर्मा जी, भैया शर्मा जी शायद हैं यहाँ पे, बड़े भैया शर्मा जी, उनके छोटे भाई हरी जी, हमारे जो है ये जयकिशन जी, सुभाष जी और ये सली जी और जीकू भाई, शर्मा जी छोटे और राजू भाई, पूरे परिवार के साथ में, पूरे हमारे शंकर भाई पूरे परिवार के साथ में, उनकी श्रीमती आशा जी, सुप्रिया जी को मैंने अपने आंखों से देखा है। पूर्ण समर्पण के भाव से काम किया है। इसमें सभी का सहयोग भी मिला है। लोग बाद में जुड़ते गए, हमने देखा है, पर जो शुरुआत में इन लोगों ने जिस तरह से इसका निर्माण में लोग जुड़ते गए, आज हम देख रहे हैं कि भव्य मंदिर का, इतना सुंदर भव्य दिव्य मंदिर का निर्माण हो गया है, जो कि संभव नहीं है, साधारण बात नहीं है। ये हमारी जो गणेश मंदिर संस्था है ये साधारण नहीं है। हम आपसे ये बार बार कह रहे हैं, साधारण नहीं है। गणपति बप्पा की और महादेव की और स्वामी समर्थ महाराज की कृपा इनको प्राप्त हुई है, इसीलिए इन्होंने सुंदर निर्माण किया है। आप लोगों को शायद पता होगा कि इसके बारे में ये बहुत सारे प्रयास हुए इसके पहले मंदिर बनने के। 2012 में हमारी पहले की कमेटी ने इसको पास किया हुआ था कि मंदिर बनेगा, पर वो संभव नहीं हो सका। शायद आप सभी जानते हैं कि जब उनकी कृपा होती है, जब उनकी कृपा के बगैर पत्ता भी नहीं हिलता, तो आज बप्पा को आना अभी इनके हाथों से आना था, इनको निमित्त बनना था, इसलिए बप्पा जो है उनके साथ ये इनको निमित्त बना के बप्पा जी आ गए यहाँ पे। और इसमें माटेकर जी का रोल हमने बताया कि वो भी उन्होंने मंत्र फूंका भगवान राम की तरह। बानरी सेना, ये बानरी सेना का रूप धारण करके आई है। ये हमारी जो ओम शांति ग्रहण संस्था, ये बानरी सेना है। बानरी सेना कोई साधारण नहीं है, भगवान का बहुत बड़ा प्रेम, बहुत बड़े भक्त थी पूरी बानरी सेना, भगवान की बहुत बड़ी भक्त थी, इसलिए भगवान का काम उन्होंने संपन्न कर पाए। तो इसलिए मैं इन सभी ये गणेश मंदिर संस्था को और ये माटेकर जी को और पूरी संस्था को यहाँ मंच से उनको नमन करना चाहता हूँ कि उन्होंने इतना सुंदर दिव्य मंदिर का निर्माण यहाँ पे हो गया है। मैं उनको नमन करता हूँ, यहाँ से नमन करता हूँ। और छोटी सी मेरी तो बेनू जी से अनुरोध था कि इनका सार्वजनिक रूप से सत्कार होना चाहिए था, यहाँ पे अभिनंदन होना चाहिए हमारी टीम का। पता नहीं इन्होंने ये प्रोग्राम रखा है कि नहीं रखा है। आगे जब कुछ कार्यक्रम होंगे कमेटी के तो मैं जरूर अपनी तरफ से कोशिश करूंगा कैसा कार्यक्रम रखा जाए। पर छोटी सी मेरी अनुरोध है, छोटी सी मेरी विनती है आप सब लोगों से, 2 मिनट मैं और लूंगा। बेनू जी 2 मिनट, 1 मिनट मैं लूंगा। आप सब लोगों से अनुरोध है कि कृपया छोटी सी विनती हमारी स्वीकार करें। हमारी बहुत इच्छा है आप सब लोग अपनी जगह सीट से खड़े होके 2 मिनट तक तालियों की गड़गड़ाहट से इस जो गणेश मंदिर संस्था का अभिनंदन करिए, इनका स्वागत करिए। बहुत बड़ा काम इन्होंने किया है। तालियों की गड़गड़ाहट बंद नहीं होनी चाहिए, रुकनी नहीं चाहिए। इनका स्वागत करिए सब लोग।
बहुत बड़ा काम किया है और इनको गणेश भगवान की, भोले बाबा की और स्वामी समर्थ जी की कृपा इनको प्राप्त हुई है, इसलिए ये इतना सुंदर काम कर पाए हैं। आप सब लोग तालियां बंद नहीं होनी चाहिए इनके स्वागत में, तालियां बंद नहीं होनी चाहिए। इनका स्वागत इतने जोरदार ढंग से करिए कि इन्होंने बहुत सराहनीय काम किया है, बहुत ही सराहनीय काम किया है, बहुत ही सराहनीय काम किया है। मैं दिल से बहुत आज सब लोग मोरिया गणपति बप्पा। मेरा और एक छोटा सा अनुरोध है, एक मिनट में अपनी बात खत्म करता हूं। छोटा सा अनुरोध है कि अभी हमारी मैनेजिंग कमेटी का कार्यकाल समाप्त हो रहा है, 2-4 महीने शायद बचे हुए हैं, इसलिए मेरा अनुरोध यह है कि अभी अगली जो मैनेजिंग कमेटी आएगी, अभी हमारे शांति कॉम्प्लेक्स के बहुत सारे काम बाकी हैं, आप सभी को पता है, इसलिए मेरा अनुरोध है आप सभी से, शांति कॉम्प्लेक्स के सभी सदस्यों से मेरा हाथ जोड़ के विनती है कि वो आने वाली कमेटी में इस गणेश मंदिर के संस्था के सारे सदस्य जो इतने हैं, अधिक से अधिक संख्या में मैनेजिंग कमेटी में उनको लें, जिससे कि जैसा दिव्य मंदिर इन्होंने बनाया है वैसा ही शांति कॉम्प्लेक्स के हमारे आगे भी काम संपन्न हो। यही मेरा अनुरोध है आपसे। मैं अंत में अभी ज़्यादा समय न लेके एक बार प्रेम से आप लोग जय जयकार लगाइए, मैं प्रेम से एक बार जय जयकार लगा दीजिए। गणपति बप्पा, गणपति बप्पा, गणपति बप्पा, भोले बाबा की, भोले बाबा की, भोले बाबा की, स्वामी समर्थ महाराज की, स्वामी समर्थ महाराज की, स्वामी समर्थ महाराज की। बहुत बहुत धन्यवाद बेनू जी, आपने इतना समय दिया और हमसे जो गलती हुई हो उसको आप लोग क्षमा करिएगा। बहुत बहुत धन्यवाद। थैंक यू वेरी मच। आप लोग जो स्टैंडिंग ओवेशन में ताली दिया, अभी जो 44 इंच का सीना था 56 इंच हो गया। और कुछ काम ऐसे ही करेंगे जो कि आपका सामने आएगा और आप और भी प्रशंसा करेंगे। और अपने साथ जो टीम काम कर रहा है वो एकदम एक टीम स्पिरिट ले काम करे, जान लगा के काम करते शांति कॉम्प्लेक्स के लिए करेंगे। मगर शुक्ला जी जो आह्वान किया है उसके लिए नहीं, ऐसे कुछ धार्मिक काम होगा उसके लिए हम तत्पर खड़े हैं। मैं फिर बुलाया गया, मुझे फिर और उसे एक बार और माफ़ी चाहता हूं कि जरूरी था। मैं एक महान हस्ती को स्टेज पर बुलाना चाहता हूं, वो है श्रीमान शंकर सेठी और श्रीमती शोभा सेठी, जो कि रौनक इक्विपमेंट का मालिक है, बहुत सालों से बिजनेस में, इंडस्ट्री में है। मैं उनको बुलाना चाहता, सर प्लीज स्टेज ऊपर आइए और अपना संस्था का ओर से हम जो आज अब एक कार्यक्रम एंजॉय कर रहे हैं, प्लीज आइए। ये जो कार्यक्रम एंजॉय कर रहे हैं ये श्रीमान शंकर सेठी, श्रीमती शोभा सेठी का स्पॉन्सरशिप में आज इधर सुंदर प्रोग्राम जो कि भगवत प्रोग्राम महिषासुर वध जो कि दुर्गा माता का आविर्भाव होता है, इसका ऊपर एक कार्यक्रम देख रहे हैं और आप आनंद जरूर लेंगे। मैं कमिटी का ओर से, शांति कॉम्प्लेक्स का सभी रहिवासी और से जो उनका आज स्पॉन्सरशिप का वजह से उनको हम स्वागत करना चाहते हैं, संवर्धना करना चाहते हैं। ऐसे ही भगवत कार्य में आप सदा सर्वदा हमको मदद करिए, बाकी समाज को भी मदद करिए, क्योंकि हिंदू संस्कृति अपना महान संस्कृति, ऐसे जैसे ब्राह्मण देवता बहुत समय सनातन संस्कृति के बारे में बात किया है, इस कार्य में आप लोग सहयोग करिए और इस संस्कृति को फिर जगत का गुरु बनाने का, भारत का संस्कृति है फिर जगत में गुरु बनेगा, अपना संस्कृति का राज सब जगह में चलेगा। ये आह्वान देते मैं श्री शेट्टी साहब को और आह्वान करता हूं और स्वागत करने के लिए मैं रामू आनंद से रिक्वेस्ट करता हूं। आशा दीदी कहाँ है? आप थोड़ा आए ना स्टेज का ऊपर, आप आइए प्लीज, आइए ना। ये जो कार्य आप देख रहे हैं महान हस्ती है,
आप शायद उनको जानते हो कि नहीं जानता हूँ। मैं जब अभी 5-10 मिनट पहले उनका बारे में सुना, मुझे आश्चर्य लगा। ऐसे बड़े बड़े लोग और इतना बड़े लोग और ऐसे कार्य में करना चाहते हैं कुछ समाज के लिए, संस्कृति के लिए, धर्म के लिए। आप उनके लिए एक बार ताली तो होना चाहिए। उनके लिए एक बार गणपति बापा को बुला ले लेते हैं। गणपति बापा, गणपति बापा। और एक स्टैंडिंग ओवेशन भी चाहिए, खड़े होकर आप एक बार ताली बजा दीजिए। गणपति बापा। बहुत सुंदर प्रोग्राम आप एंजॉय करेंगे। 10 बजे तक चलेगा, थोड़ा लेट होगा भी संभाल लेंगे, मगर आप पूरा एंजॉय करके आ जाइए। ऐसे भव्य कार्यक्रम देखने के लिए 6 महीने 8 महीने में कभी कभी मिलता है। और आप पूरा कार्यक्रम देखने का पश्चात इस स्थान पर भोजन का व्यवस्था किया गया है। आज आप भोजन करके घर पे जाइए। और बहुत परिश्रम ले आप लोगों ने किया है। साल सिर पर देख स्वागत करते हैं सेठी साहब और सेठी मैडम को। आपके लिए करताली भी चाहिए, एक क्लैपिंग चाहिए। थैंक यू वेरी मच। आपका आशीर्वाद लेना चाहते हैं इस कार्य में। मैडम थोड़ा हमें और सभी को चाहिए, आप आशीर्वाद दे दीजिए। बहुत बहुत धन्यवाद। मैं अभी इस कार्य का जो देख रहे थे आप, उनको आह्वान करता हूं कि वो आपके सामने कल्चरल प्रोग्राम शुरू करें। धन्यवाद। थैंक यू वेरी मच। हेलो हेलो। धन्यवाद अध्यक्ष महोदय। अभी आगे का मैसा मर्दनी का पाठ शुरू होने वाला है, तो प्लीज इसको लेके सब लोग एंजॉय कीजिए। ಜನನಿಯ ಜಯಲಿ ಮಾಲಿನಿಯು
ಹೂವಿಗೆ ಪರಿಮಳ, ಸೂರ್ಯನಿಗೆ ಪ್ರಕಾಶ, ಚಂದ್ರನಿಗೆ ತಂಪನ್ನು ಕರುಣಿಸಿದವನು, ನೇತ್ರಧಾರಿಯು ತ್ರಿಶೂಲಧಾರಿಯೂ ಆದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾ ಕಟಾಕ್ಷದಿಂದಲೇ ನಿರ್ಮಿತವಾದಂತಹ ಪುರವೇ ಈ ಶೋಣಿತಾಪುರ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಶ್ರೇಷ್ಠಳಾದವಳು ನನ್ನಮ್ಮ ದಿತಿದೇವಿ. ಲೋಕೋತ್ತರ ಪರಾಕ್ರಮಿಗಳನ್ನು ಮಕ್ಕಳನ್ನಾಗಿ ಪಡೆದರು. ಅವರೆಲ್ಲರ ಶೌರ್ಯ ಸಂಭ್ರಮಗಳನ್ನು ಕಂಡು ಆನಂದಿಸುವಂತಹ ಭಾಗ್ಯ ನನ್ನಮ್ಮನಿಗಿಲ್ಲದೆ ಹೋಯಿತು. ಈಗಲೇ ಒಂದು ದಿನ ಮಾತೆಯ ಕಣ್ಣಲ್ಲಿ ಕಣ್ಣೀರು. ಯಾಕಮ್ಮ ಕಣ್ಣೀರು ಎಂದು ಪ್ರಶ್ನೆಯನ್ನು ಮಾಡಿದಾಗ ಜನನಿಯ ಬಾಯಿಂದ ಬಂದಂತಹ ಮಾತಾದರೂ ಏನು? ಮಗಳೇ ಮಾಲಿನಿ, ಈ ಹಿಂದೆ ಅದೆಷ್ಟೋ ಮಂದಿ ನಿನ್ನ ಅಗ್ರಜರು ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದ್ದಾರೆ. ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದಂತಹ ನಿನ್ನ ಅಣ್ಣಂದಿರು ಪುನರಪಿ ಮರಳಿ ಶೋಣಿತಾಪುರಕ್ಕೆ ಬಂದದ್ದಿಲ್ಲ. ಅದಕ್ಕೆ ನಾನೇನು ಮಾಡಬೇಕು ತಾಯಿ ಎಂದು ಪ್ರಶ್ನೆಯನ್ನು ಮಾಡಿದಾಗ ಮಾತೆಯ ಬಾಯಿಂದ ಬಂದಂತಹ ಉತ್ತರ ಒಂದೇ, ಮಗಳೇ ಈಗಿಂದೀಗಲೇ ತೆರಳು ಕಾನನಕ್ಕೆ. ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸು, ಬೇಕಾದಂತಹ ವರವನ್ನು ಪಡೆದುಕೋ, ದುರಧೀನನಾದಂತಹ ಪುತ್ರನನ್ನು ಪಡೆಯುವುದಕ್ಕಾಗಿ ತೆರಳು. ಸ್ವಾಮಿ, ಇಲ್ಲಿ ನಾನು ಯೋಚನೆ ಮಾಡಿದ್ದು ಏನು ಗೊತ್ತೇ? ಪ್ರಾಯಕ್ಕೆ ಬಂದಂತಹ ಮಕ್ಕಳು ಮನೆಯಲ್ಲಿದ್ರೆ ತಂದೆ ತಾಯಿಯವರಿಗೆ ಅವರ ಮದುವೆಯ ಚಿಂತೆ. ಎಷ್ಟೇ ಕಡು ಬಡವರಾಗಿದ್ರು ಕೂಡ ತನ್ನ ಮಗಳಿಗೆ ಅತಿ ಆನಂದದಿಂದ ಸಂಭ್ರಮದಿಂದ ಮದುವೆಯನ್ನು ಮಾಡಿ ಮುಗಿಸಬೇಕು ಅಂತ ತಂದೆ ತಾಯಿಯವರು ಚಿಂತಿಸುತ್ತಾರೆ. ಹೇಗಾದ್ರೂ ಮಾಡಿ ಮಗಳ ಮದುವೆಯ ಚಂದವನ್ನವರು ಕಾಣ್ತಾರೆ. ಹಾಗಾದ್ರೆ ನನ್ನವ್ವ ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಲಿಲ್ಲ, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗುವಿನ ಬಗ್ಗೆ ಚಿಂತೆ. ಹಾಗಿದ್ರೆ ನನ್ನ ತಾಯಿಯ ಮನಸ್ಸಿಗೆ ಎಷ್ಟೊಂದು ನೋವಾಗಿರಬಹುದು. ಇದನ್ನು ಅರ್ಥೈಸಿಕೊಂಡವಳು ನಾನಾಗಿದ್ದೇನೆ. ಅದಕ್ಕಾಗಿ ಜನನಿಯಿಂದ ಅಪ್ಪಣೆಯನ್ನು ಪಡೆದು ನೇರವಾಗಿ ಉಟ್ಟ ಸೀರೆಯಲ್ಲಿಯೇ ಬಂದು ನಿಂತಿದ್ದೇನೆ ಈ ಗೊಂಡಾರಣ್ಯದಲ್ಲಿ. ಬಂದವಳು ಸೂಕ್ತವಾದಂತಹ ಸ್ಥಳವನ್ನು ಆಯ್ದುಕೊಂಡೆ. ತಿಳಿ ನೀರ ಜಲದಲ್ಲಿ ಮಿಂದು ಶುಚಿರ್ಭೂತಳಾದೆ. ಮಾತ್ರವಲ್ಲ, ಕೈಗನ್ನಡಿಯನ್ನು ಹಿಡಿದು ಹಣೆಗೆ ಕಸ್ತೂರಿ ತಿಲಕವನ್ನೂ ಇಟ್ಟೆ. ಸ್ವಾಮಿ, ಕನ್ನಡಿಯನ್ನು ನೋಡ್ತಾ ಇದ್ದಾಗೆ ನಾನೇನು ಯೋಚಿಸುವುದು ಗೊತ್ತೇ? ಈಗ ನಾನು ನೋಡ್ಲಿಕ್ಕೆ ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ನಾ ಸಲೆ ಶೋಭಿಸುವೆನೋ, ಅದರಿಂದ ಚೆಲುವನದಿಂದ ಯೌವನದಿಂದ ಚೆಲುವಿಕೆ ಯೌವನದಿಂದ ದಿಂದ
ದಿನವಾಗುವುದೈಸೆ ಇಳೆಯ ಹಗಲಿನಲ್ಲಿ ಬೀಳುವುದು ಬುದ್ಧಿವಂತರ ಲಕ್ಷಣವೇ? ಹೌದು. ನೋಡ್ಲಿಕ್ಕೆ ನಾನು ಹೇಗಿದ್ದೇನೆ? ಸುಂದರಿಯನ್ನೇ ಬಿಗಿಲಿಸಬಲ್ಲಂತಹ ಬೃಹದ್ರೂಪಿ ನಾನಾಗಿದ್ದೇನೆ. ನನ್ನ ಗೆಳತಿಯರೆಲ್ಲರೂ ನನ್ನ ರೂಪವನ್ನು ಬಣ್ಣಿಸುವಾಗ ನನಗೆ ನಾನೇ ಮರಳಾಗಿ ಬಿಡ್ತೇನೆ. ಅದಕ್ಕೆ ತಕ್ಕಂತಹ ಯೌವನವನ್ನು ಪಡೆದು ಷೋಡಶ ವರುಷದಿಂದ ನಾನು ಕಂಗೊಳಿಸುತ್ತಾ ಇದ್ದೇನೆ. ಸರಿ. ಇಂತಹ ರೂಪವಾಸಿಯಾದಂತಹ ನಾನು ಎಲ್ಲಿಯಾದ್ರೂ ಈ ರೀತಿ ತಪಸ್ಸನ್ನಾಚರಿಸಿದ್ರೆ ನನ್ನ ತಪಸ್ಸಿಗೆ ಕೆಡುಕು ಬರುವುದು ಖಂಡಿತ. ಹೌದಪ್ಪ. ಈ ಕಾರಣಕ್ಕೆ ಅದೆಷ್ಟೋ ಮಂದಿ ರಾಜಕುಮಾರರು ಬೇಟೆಗಾಗಿ ಬರ್ತಾರೆ. ರಾತ್ರಿ ಇಂಚರಂತಹ ನಮ್ಮ ಜಾತಿಯವರು ಈ ಕಾಡಿನಲ್ಲಿ ಸುತ್ತುತ್ತಾ ಇರ್ತಾರೆ. ಸ್ವಾಮಿ, ಅವರಿವರ ಮಾತೆಲ್ಲ ಇದ್ದದ್ದೇ ಬಿಡಿ. ನಮ್ಮ ದಾಯಾದಿಗಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಸದಾ ಆಳ್ತಾ ಇದ್ದಾರೆ. ಒಂದು ವೇಳೆ ದಿತಿ ತರುಣಿ ಮಾಲಿನಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ ಎನ್ನುವಂತಹ ವಿಚಾರ ಆ ದೇವತೆಗಳಿಗೆ ತಿಳಿಯಿತು ಅಂತಾದ್ರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ಬರುವುದು ಸಹಜ. ಸರಿ. ಹಾಗಿದ್ರೆ ಏನು ಮಾಡ್ಲಿ? ಏನು ಮಾಡೋದು? ಅವರಿವರುಗಳ ಎಲ್ಲರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಮಾಡಬೇಕಾಗಿದ್ರೆ ಇಲ್ಲಿ ನಾನು ಬಹಳಷ್ಟು ಯೋಚನೆ ಮಾಡಬೇಕಾಗಿದೆ. ಹೌದು. ಯಾವ ರೀತಿಯಿಂದ ತಪಸ್ಸನ್ನು ಮಾಡಬಹುದು, ಯಾವ ರೂಪವನ್ನು ತಾಳಿದ್ರೆ ನನ್ನ ತಪಸ್ಸು ಒಳ್ಳೆಯದಾದೀತು ಎಂಬುದನ್ನು ಯೋಚನೆ ಮಾಡಬೇಕು. ನೋಡಿ 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 ಅಂತ ಅಲ್ಲಿ ಏನು ಅತ್ತಿಂದಿತ್ತ ಇತ್ತಿಂದತ್ತ ಜಿಂಕೆ ಮರಿಗಳು ಓಡಾಡ್ತಾ ಉಂಟು. ಸ್ವಾಮಿ, ಈ ಜಿಂಕೆ ಮರಿಯ ರೂಪವನ್ನು ತಾಳಿದ್ರೆ ಹೇಗೆ?
ಒಳ್ಳೆಯದಾಗಿ. ಆಹಾ, ಅದು ಆಗ್ಲಿಕ್ಕಿಲ್ಲ. ನೋಡಿ 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 ನೋಡಿ, ಅಲ್ಲಿ ಒಬ್ಬ ಬೇಟೆಗಾರ ದೂರದಲ್ಲಿ ಕುಳಿತುಕೊಂಡು ಯಾವಾಗ ಜಿಂಕೆಯನ್ನು ಹಿಡಿಯುವುದು ಎಂಬುದಾಗಿ ಕಾಯುತ್ತಾ ಇದ್ದಾನೆ. ಹಾಗಾದ್ರೆ ಬೇಡ. ಸ್ವಾಮಿ ಸ್ವಾಮಿ, ಇಲ್ಲಿ ನೋಡಿ ಅಂತೆ ಏನದು? ನಾಗರಾವುಗಳು ಸರಸರನೆ ಹೋಗ್ತಾ ಉಂಟು. ಓಹೋ, ಒಂದು ವೇಳೆ ಈ ನಾಗರಾವಿನ ರೂಪವನ್ನು ತಾಳಿದ್ರೆ ಹೇಗೆ? ಹೇಗೆ ಆಗ್ಬೋದು? ಆಗ್ಲಿಕ್ಕಿಲ್ಲ. ಒಂದು ಕಡೆಯಿಂದ ಆವಾಡಿಗ, ಹಾ, ಮತ್ತೊಂದು ಕಡೆಯಿಂದ ನೋಡಿ ಆ ದೊಡ್ಡ ಮರದಲ್ಲೊಂದು ಅದ್ದು. ಹಾ, ಯಾವಾಗ ಆ ನಾಗರಾವನ್ನು ಹಿಡಿಯುವುದು ಹೌದು ಎಂಬುದಾಗಿ ಒಂಚಂದ ಆಗ್ತಾ ಇದೆ. ಸರಿ. ಹಾಗಿದ್ರೆ ಇದೂ ಆಗುದಿಲ್ಲ ಅದೂ ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಯಾವ ರೂಪವನ್ನು ತಾಳ್ಲಿ? ಆಹಾ, ನೋಡಿ ಏನು ಏನು? ನೋಡಿ 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 ನೋಡಿ, ಅಲ್ಲಿ ದೂರದಲ್ಲಿ ನಿರ್ಭೀತಿಯಿಂದ ಹಾ, ಮಹಿಷ ಸಂಕುಲಗಳು ಮೇಯುತ್ತಾ ಇದೆ. ಓಹೋ, ಸ್ವಾಮಿ, ಹ್ಮ್, ಮೃಗಬೇಟೆಗೆ ಬರುವಂತಹ ರಾಜಕುಮಾರರಿಗೆ ಕೋಣದ ಮಾಂಸ ಬೇಕೆ? ರಾತ್ರಿ ಇಂಥವರಿಗೂ ಈ ಕಾರ್ಯ ಪ್ರಾಣಿ ಯಾವ ಕಾರ್ಯಕ್ಕೂ ಸಲ್ಲದು. ಹಾ, ಯಮನ ವಾಹನ, ಯಮನ ವಾಹನ ಮಹಿಷನಾದುದರಿಂದ ಹಾ, ದೇವತೆಗಳಂತೂ ಇವುಗಳ ಗೋಜಿಗೆ ಬರಲಿಕ್ಕಿಲ್ಲ. ಹ್ಮ್, ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲಂತಹ ನಾನು ಹ್ಮ್, ಯಾವ ಕಾಲಕ್ಕೂ ಯಾವ ರೂಪವನ್ನು ಧರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವಳಾಗಿದ್ದೇನೆ. ಹಾ, ಇವಾಗ ನನ್ನ ಈ ಸುಂದರವಾದಂತಹ ರೂಪವನ್ನು ಮರೆಮಾಚಿ ಕೋಣ ರೂಪವನ್ನು ಧರಿಸಿ ಹ್ಮ್. ವನಜನಾಭರ ತಪಸ್ಸನ್ನು ಆಚರಿಸುತ್ತೇನೆ. ನೋಡೋಣ. ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡುತ್ತಿರುವ ಮುನಿ ಸುಪರ್ಶ್ವರ ತಪಸ್ಸಿಗೆ ಹಾ, ಏನಿದು ಒಮ್ಮೆಂದೊಮ್ಮೆ ಆಗಿದೆ ಹುರಿ. ಆ ಯೋಗನಲ್ಲಿ ನೋಡಿದುವಾಗ ಏನಿದು? ಮಹಿಷಿನ ರೂಪನ ಧಾರಣೆ ಮಾಡಿ ಘೋರ ತಪಸ್ಸನ್ನು ಮಾಡುತ್ತಾಗಲೇ ಅರರೇ, ಇದು
ನನ್ನ ಹೊಟ್ಟೆಯಲ್ಲಿ ಮಹಿಷರೇ ಆಗಲಿ, ಮಹಿಷರೇ ಆಗಲಿ, ಮಹಿಷರೇ ಆಗಲಿ, ಹೋಗುತ್ತೇನೆ. ಏನಿದು ಏನಿದು ಗಣತರ ತಪವೋ, ಮಾನಿನಿ ಮನಿಯಲ್ಲಿ ಬಳಲಿದೆ ದಿಟವೋ, ಸಾನುರಗದಿ ಬೇಡು ಮನದಿರವನ್ನು, ಸಾನುರಗದಿ ಬೇಡು ಮನದಿರವನ್ನು, ನಾನಿವೆನೆಂದೈದು ಕಮಲದನು. ಏನಿದು ಏನಿದು ಗಣತರ ತಪವೋ, ಮಾನಿನಿ ಮನಿಯಲ್ಲಿ ಬಳಲಿದೆ ದಿಟವೋ. ಮಗಳೇ ಮಾಲಿನಿ, ಯಾರ ಕುರಿತಾಗಿ ನೀನು ತಪಸ್ಸನ್ನು ಮಾಡುತ್ತಿರುವೆಯೋ ಆ ಬ್ರಹ್ಮದೇವನೇ ನಾನಾಗಿದ್ದೇನೆ. ನಿನ್ನ ಮನಭಕ್ತಿಗೆ ಬೆಚ್ಚಿ ಒಲಿದು ಬಂದವನಿದ್ದೇನೆ. ತಪಸ್ಸನ್ನು ಬಿಟ್ಟು ಕಣ್ತೆರೆದು ಒಮ್ಮೆ ನನ್ನನ್ನು ನೋಡು. ಬೇಕಾದ ಮನದಿರುವವನು ಕೇಳಿದರೆ ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮಗಳೇ, ತಪವನ್ನು ಬಿಡು, ಬೇಕಾದವರನ್ನು ಕೇಳಿಕೋ. ಯಾರು? ಬ್ರಹ್ಮದೇವನೇ? ಹೌದಮ್ಮ. ಆಗಿದ್ದರೆ ನಾನು ತಪಸ್ಸನ್ನು ಬಿಡಲೇನಿವ? ಮಗಳೇ, ಕರುಣಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಪರುಷದಿಂದಲೇ ಮನದಿರವ ಸುರವೀರನಾಗಿಯ ಕರಳನ ಬಯಸಿನ, ಸುರವೀರನಾಗಿಯ ಕರಳನ ಬಯಸಿನ, ವಿರಾಜಿಸಿದೆನು ಘೋರ ತಪವಾರ. ನಾನು ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವಾ. ದೇವಾದಿದೇವ, ಓ ವಾಣಿವರನೇ, ಕರುಣಾ ಸಾಗರನೇ, ಸಾವಿರಾರು ವರುಷಗಳ ಕಾಲ ನಿನ್ನ ತಪಸ್ಸನ್ನಾಚರಿಸಿದ ಈ ಮಾಲಿನಿಯ ಮಹಾಂಸಾಕ್ಷಿಯನ್ನು ಪಾವನಗೊಳಿಸಿದೆಯಾ? ಹೌದಮ್ಮ. ನಮೋ ನಮಃ. ಎದ್ದೇಳಪ್ಪ. ಬ್ರಹ್ಮದೇವ, ಮಗಳೇ, ಈ ಪ್ರಪಂಚದಲ್ಲಿ ನಿಮ್ಮನ್ನು ಹಿರಣ್ಯ ಗರ್ಭನೆಂದು ಲೋಕದಲ್ಲಿ ಕೊಂಡಾಡ್ತಾ ಇದ್ದಾರೆ. ಸತ್ಯವೇ ಹೌದು ಮಗಳೇ. ನಿಮ್ಮದಾದಂತಹ ಈ ಸುವರ್ಣ ರಶ್ಮಿಗಳಿಂದ ಈ ಮಾಲಿನಿಯ ಜೀವನವನ್ನು ಪಾವನಗೊಳಿಸಿದೆಯಾ? ಒಳ್ಳೆಯದಾಗೇನು. ನಮೋ ನಮಃ. ಮಗಳೇ, ಬ್ರಹ್ಮದೇವ, ನನ್ನ ತಪಸ್ಸಿಗೆ ಒಲಿದಂತಹ ನೀನು ಏನು ಬೇಕು ಮಗಳೇ, ಕೇಳಮ್ಮ ನಿಮ್ಮ ವಚನ. ಹೌದಮ್ಮ. ನನಗಾಗಿ ನಾನು ಏನನ್ನೂ ಬಯಸಿ ಬಂದದ್ದಲ್ಲ ದೇವ. ಹಾಗಂತ ಮತ್ತೆ ನನ್ನ ತಾಯಿಯ ಆಸೆಯನ್ನು ಈಡೇರಿಸಬೇಕೆನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಹೌದೇ ಘನಘೋರವಾದಂತಹ ಕಾನನವನ್ನು ಸೇರಿದೆ. ಏಕೋ ಭಾವದಿಂದ ತಪಸ್ಸನ್ನಾಚರಿಸಿ ನಿಮ್ಮನ್ನು ಒಲಿಸಿಕೊಂಡೆ. ಒಲಿದು ಬಂದವರಿದ್ದೇನೆ ದೇವ. ಮಗಳೇ, ವರವನ್ನು ಕೊಡುವುದಾದರೆ 3 ಲೋಕವನ್ನು ಗೆದ್ದು ಆಳುವ ತೀರ ದೂರ ಪುತ್ರ ನನ್ನ ಉದರದಲ್ಲಿ ಜನಿಸುವಂತೆ ವರವನ್ನು ಕೊಡು ದೇವ. ದೇವ, ನೀನು ಕೇಳಿದ ಅಕ್ಷರನಿಗೆ ವರವನ್ನು ತಥಾಸೆಂಬುದಾಗಿ ಕೊಟ್ಟೆನಷ್ಟೇ. ಹುಟ್ಟುವಂತ ಮಗನು ಮಾತ್ರ ಕೋಡನಾಗಿ ಹುಟ್ಟುತ್ತಾನೆ. ಶಿವನೇ, ಏನು ಉದರದಲ್ಲಿ ಜನಿಸಿದ ಮಗನು ಕೋಡನಾಗುತ್ತಾನೆ. ಬ್ರಹ್ಮದೇವ, ನಿಮ್ಮ ಈ ಮಾತನ್ನು ನಾನು ಕೇಳಲಾರೆ. ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಣನೆ. ಹೌದಮ್ಮ. ಬ್ರಹ್ಮದೇವ, ಅರಮನೆಯಿಂದ ನನ್ನ ಅವ್ವೆಯಾದಂತಹ ದಿತಿದೇವಿಯಿಂದ ಆಶೀರ್ವಾದವನ್ನು ಪಡೆದು ನೇರವಾಗಿ ಘನಘೋರವಾದಂತಹ ಈ ಕಾನನವನ್ನು ಪ್ರವೇಶ ಮಾಡಿದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಎಂದಾಗಿ ಒಂದೇ ಮನಸ್ಸಿನಿಂದ ನಿಮ್ಮನ್ನು ಧ್ಯಾನಿಸಿ ಒಲಿಸಿಕೊಂಡೆ. ಭಕ್ತಿಗೆ ಒಲಿದಂತಹ ನೀವು ಕೊಟ್ಟಂತಹ ವರವಾದರೂ ಏನು? ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಣ. ಹೋದ ಮಗಳು ಈಗ ಬಂದಳೋ ನಾಳೆ ಬಂದಳೋ ಎಂಬುದಾಗಿ ಅರಮನೆಯ ಬಾಗಿಲ ಬಳಿಯಲ್ಲಿಯೇ ಕಾಯುತ್ತಿರುವ ನನ್ನವ್ವ ದಿತಿದೇವಿಗೆ ನಾನು ಏನೆಂದು ಉತ್ತರಿಸಲಿ? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಣ ನನ್ನ ತಾಯಿಗೆ ನಾನು ಯಾವ ನಾಲಿಗೆಯಿಂದ ತಿಳಿಸಲಿ? ಮಾತ್ರವಲ್ಲ,
ಶೋಣಿತಾಪುರದಲ್ಲಿ ಅದೆಷ್ಟೋ ಮಂದಿ ನನ್ನ ಗೆಳತಿಯರಿದ್ದಾರೆ. ಆ ಗೆಳತಿಯರಿಗೆ ನಾನು ಯಾವ ರೀತಿ ಮುಖವನ್ನು ತೋರಿಸಲಿ? ಒಂದು ವೇಳೆ ನೀ ಬಂದಾಗೆ ನನ್ನ ಉದರದಲ್ಲಿ ಕೋಣ ಜನಿಸಿದರೆ ಆ ಕೋಣ ಮಗುವನ್ನು ನಾನು ಯಾವ ರೀತಿ ಎತ್ತಿ ಮುದ್ದಾಡಲಿ? ದೇವಾ, ನೀನೇನು ಸಾಮಾನ್ಯ ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪದರಿಯದು. ತರಳ ಮಹಿಷನು ಜನಿಸಿದರು ನಿನ್ನೊದರದಡಿ ಮುಂದೆ, ದುರಪರಾಕ್ರಮಿ ಜನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎನ್ನುತ್ತಾಗ ಸಂತೈಸಿದನು ಮಾನಿನಿಯ. ಮರುಗದಿರು ಬ್ರಹ್ಮದೇವ, ನಿನ್ನ ಉದರದಲ್ಲಿ ಕೋಣನು ಹುಟ್ಟುತ್ತಾನೆಂಬುದಾಗಿ ಹೇಳಿದ ಅಕ್ಷರವೇ ನೀನು ಮರುಗುವುದಕ್ಕೆ ಪ್ರಾರಂಭಿಸಿ. ಮತ್ತೇನು ಮಾಡ್ಲಿ ದೇವ? ಮರುಗಬೇಡಮ್ಮ, ಇದಕ್ಕೆ ಹೇಳುವುದು ನೋಡು. ತಾನೊಂದು ಬಗೆದರೆ ದೈವವನ್ನು ಬಗೆಯಿತು, ಅವಸರದ ಕಾರ್ಯ ಅನರ್ಥಕ್ಕೆ ಕಾರಣ ಅನ್ನುವಂತೆ ನೀನು ನಿನ್ನ ಕುಲಪುತ್ರನನ್ನು ಬಯಸಿಕೊಂಡು ತಪಸ್ಸನ್ನು ಮಾಡುವುದಕ್ಕೆ ಈ ಕಾನನಕ್ಕೆ ಆಗಮಿಸಿದೆ. ಈ ಕಾನನ ತಪವನ್ನು ಮಾಡುವಲ್ಲೇ ನೀನು ಸ್ವಲ್ಪ ಎಡವಿ ಬಿದ್ದೆಯೋ ಏನು? ಹೀಗಾಗುವುದಕ್ಕಿಂತ ನೋಡು, ನಿನ್ನ ರೂಪಲಾವಣ್ಯಕ್ಕೆ ನೀನೇ ಮಾರು ಹೋಗಿ ನಿಜ ರೂಪದಲ್ಲಿ ನಾನು ತಪಸ್ಸನ್ನು ಮಾಡಿದರೆ ತಪಸ್ಸಿಗೆ ಕೇಳು ಬಂದಿದ್ದು ಅನ್ನುವ ಹಾಗೆ ನೀನು ಭಾವಿಸಿ ಈ ಕಾಲದಲ್ಲಿ ನಿನ್ನ ವಿರೂಪವನ್ನು ಮರೆಪಡಿಸಿದೆ ಅಷ್ಟೇ ನೀನು. ಹೌದು ದೇವ, ಮಗದೊಂದು ರೂಪವನ್ನಾದರೂ ತಪಸ್ಸನ್ನು ಮಾಡುವುದಕ್ಕೆ ಮನ ಮಾಡಿದೆ ಅಷ್ಟೇ ನೀನು. ಆ ಒಂದು ತಪ್ಪಿನಿಂದಲಾಗಿ ಇಂಥ ಕಷ್ಟವು ನಿನ್ನ ಬದುಕಿನಲ್ಲಿ ಬಂದದಕ್ಕೆ ಮಗಳೇ. ಋಷಿಯ ಶಾಪವು ಯಾವ ಕಾಲಕ್ಕೂ ಖುಷಿಯಾಗುವುದಕ್ಕೆ ಸಾಧ್ಯವಿಲ್ಲ. ಆತನು ಕೊಟ್ಟಂತ ಶಾಪವನ್ನು ಬದುಕಲ್ಲಿ ಅನುಭವಿಸಿಯೇ ತೀರಬೇಕಮ್ಮ. ಬ್ರಹ್ಮದೇವ, ಮಗಳೇ, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ನೀನೇ. ಅಣುರೇಣು ತೃಣಕಾಷ್ಟಗಳಲ್ಲಿ ನೀನಲ್ಲದೆ ಮತ್ತೇನೂ ಇಲ್ಲ. ಒಂದು ಕಸ ಕಡ್ಡಿಯನ್ನು ಆಚೆಯಿಂದ ಈಚೆ, ಈಚೆಯಿಂದ ಆಚೆ ತೆಗೆದಿಡಬೇಕಾಗಿದ್ರೆ ನಿನ್ನ ಅನುಗ್ರಹ ಬೇಕು. ಓ ಮಹಾ ಮಹಿಮನೇ, ಆ ಋಷಿವರ್ಯರು ಕೊಟ್ಟಂತಹ ಶಾಪವನ್ನು ಹೋಗಲಾಡಿಸಿ ಈ ಮಾಲಿನಿಯ ಜೀವನವನ್ನು ಪಾವನಗೊಳಿಸಿ ದೇವಾ, ಪಾವನಗೊಳಿಸಿ. ಮಗಳೇ ಮಾಲಿನಿ, ಋಷಿ ಶಾಪವನ್ನು ಕೊಟ್ಟ ಅಷ್ಟಕ್ಕೆ ಬಿಟ್ಟಿದ್ದರೆ ನಾನು ಪರಿಹರಿಸಬಹುದಿತ್ತು ಏನು? ಅದರ ಬೆನ್ನಿಗೆ ಮತ್ತೊಂದು ಮಾತನ್ನು ಎಚ್ಚರಿಸಿದ್ದಾರೆ. ಏನು? ಮೂರು ಮೂರ್ತಿಗಳ ಅಂತ ತ್ರೈಮೂರ್ತಿಗಳಿಂದಲೂ ನನ್ನ ಶಾಪವು ಖುಷಿಯಾಗದಿರಲಿಲ್ಲ ಅನ್ನುವ ಹಾಗೆ. ಆದುದರಿಂದ ಮೂರು ಮೂರ್ತಿಗಳಾದ ನಮ್ಮಿಂದಲೂ ಆ ಶಾಪಕ್ಕೆ ಯೋಜನೆಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನೀನು ಆ ಶಾಪವನ್ನು ಅನುಭವಿಸಲೇಬೇಕು. ಆದರೆ ಒಂದು ಸಂತಸದ ಸುದ್ದಿ ಏನು? ನಿನ್ನ ಉದರಲ್ಲಿ ಹುಟ್ಟುವಂತಹ ಮಗನು ಕೋಣನಾದರೇನಾಯ್ತಂತೆ ಮುಂದೆ ಲೋಕದಲ್ಲಿ ಜಾಣನಾಗಿ ಮೆರೆಯುತ್ತಾನೆ. ನಿನ್ನ ಅನಿಸಿಕೆಯಂತೆ ಮೂರು ಲೋಕದಲ್ಲಿ ಕೀರ್ತಿವಂತನಾಗಿ ನಿನ್ನ ಕುಲದ ಕೀರ್ತಿಯನ್ನು ದಿಗಂತರೆಗೆ ಬೆಳೆಸುವಂತ ಪುತ್ರ ಸಂತಾನ ಮಂಗಳವಾಗಿ ಕನಕ ಗರ್ಭನ ನೇಮವನ್ನು ಗೊಂಡು ಮಾಲಿನಿ ಗಣ ಋಷಭನೆ ತಾಳಿ ಜನದೋಳು ನಿಜ ರೂಪವನ್ನು ತಳೆಯುತ್ತಾಳೆ ಮನೆ ಕೈದಿ ಜನನಿಯಲಿ. ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡೆ, ತಾಯಿಯ ಆಸೆಯನ್ನು ಈಡೇರಿಸಿದಂತಾಯಿತು. ಆದರೆ ಏನು ಮಾಡುವುದು ಹೇಳಿ? ಋಷಿ ಮುನಿಯರು ಕೊಟ್ಟಂತಹ ಶಾಪ ಯಾವತ್ತು ಖುಷಿಯಾಗುವುದಿಲ್ಲ ಅಂತ ಹೇಳಿದ್ರು. ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಣನೇ ಎಂಬುದಾಗಿ ಬ್ರಹ್ಮದೇವನು ಹೇಳಿದ್ದಾನೆ. ಕೋಣನಾದರೇನು, ಆತ ಜಾಣನಾಗಿರ್ತಾನೆ. ತಾಯಿಗೂ ಹೆಗ್ಗಣವೂ ಮುದ್ದಂತೆ. ನನ್ನ ಉದರದಲ್ಲಿ ಜನಿಸಿನಿಂದ ಕೋಣದಿಂದಲೇ ಆ ದೇವತೆಗಳಿಗೆ 4 ಬಾರಿಸಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಈ ಸಂತೋಷದ ವಿಚಾರವನ್ನು ತಾಯಿಗೆ ಹೋಗಿ ತಿಳಿಸುತ್ತೇನೆ. ಪರಿಗಿಡುತ್ತ ಬಲಿಕನೋರ್ವ ಚಾರಣೋ ಹರಹರಿಸಿ ಭಯದಿಂದ ನಡುಗುತ್ತ ತರಹರಿಸಿ ಭಯದಿಂದ
ಹೇಳು. ನಾನಮ್ಮ ನಿಮ್ಮ ಗಂಡ. ಏ ಬಾರಿಸಿದೆ ಕಪಾಳಕ್ಕೆ. ಯಾರು ನೀನು? ಎಲ್ಲಿಂದ ಬಂದವ? ಹಾಗಲ್ಲಮ್ಮ. ಮತ್ತೆ ಹೇಗೆ? ನಾನು ನಿಮ್ಮ ಗಂಡ ವಿವೇನ ಮಾಲಿಗೆ ವಿದ್ಯುನ್ಮಾಲಿಯವರು ನಿಮ್ಮವರು ಅವರ ಜೊತೆ ಒಟ್ಟಿಗೆ ಹೋದದ್ದು ಸುರಪುರಕ್ಕೆ ಹೋದವರು ಅಲ್ಲಿ. ಮತ್ತೆ ನನ್ನವರು ಎಲ್ಲಿ? ನಾನು ಅಲ್ಲಿಂದ ಬರ್ತಾ ಇದ್ದೇನೆ. ಬರ್ತಾ ಇದ್ದೀರಾ? ಹೇಳು ಮತ್ತೆ. ಹೇಳ್ಬೇಕಾ? ಆಲಿಸ್ಬೇಕಮ್ಮ. ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣವನಿಗೆ. ಏನು? ನಿಮ್ಮ ಪಾದ ಬುಡದಿಗೆ. ನಿಮ್ಗೆ ನಾಲಗೇನು ಸರಿಯಾಗಿ ಬರ್ತಾ ಇಲ್ವಾ? ನಿಮ್ಮ ಪಾದಕ್ಕೆ ಪಾದ ಬುಡಕ್ಕೆ ಅಡ್ಡ ಬಿದ್ದಿದ್ದೇನೆ. ಎದ್ದೇಳು. ಅಲ್ಲಿ ನಾವಿಬ್ರು ಒಟ್ಟಿಗೆ ಅಮ್ಮ ಸುರಪುರಕ್ಕೆ ಹೋದ್ರು. ಸುರಪುರಕ್ಕೆ ಹೋದದ್ದು. ಏನಾಯ್ತು ಅಲ್ಲಿ? ಅಲ್ಲಿ ಬೇರೆ ಬೇರೆ ಆಗಿ ಒಬ್ಬರೊಬ್ರು ಬಂದಮ್ಮ. ಎಂತದಾರು? ಬೇರೆ ಬೇರೆ ಆಗಿ ಬೇರೆ ಆಗಿ ಒಬ್ಬೊಬ್ಬರಾಗಿ ದೇವರ ಕಲ್ಲರು ಬಂದಮ್ಮ. ಅದ್ಯಾರ? ದೇವರ ಕಲ್ಲರು ದೇವತೆಗಳು ಬಂದರೆ ಯುದ್ಧಕ್ಕೆ ಮೊದಲು ಅಕ್ಕಿನಿ ಬಂದಮ್ಮ. ಬಂದ ಕೂಡಲೇ ಅಕ್ಕಿನಿ. ಅದ್ಯಾರ? ಅಗ್ನಿ ಬಂದ. ಅಗ್ನಿ ಬಂದು ನಿಂತು ಅಷ್ಟೇ ನಿಮ್ಮವರಲ್ಲಿ ಚುಲ್ಲ ಬಿಟ್ರಮ್ಮ. ಮತ್ತೆ ಚುಲ್ಲ ಬಿಟ್ರು. ಮತ್ತೇನ್ ಮಾಡಿದ್ರು? ವರ್ಣಾಸ್ತ್ರ ಬಿಟ್ರು. ಬಂದ ಅಗ್ನಿ ಎಲ್ಲಿಗೆ ಓಡಿ ಹೋಗಿದಂತ ಇಲ್ಲಮ್ಮ. ಓಡಿ ಹೋಗ್ತೆ. ಮತ್ತೆ ಬಿಟ್ಟಾರೆ ನನ್ನ ನಿಮ್ಮವರಲ್ವಾ? ಮತ್ತೆ ಆಮೇಲೆ ಕುಂಬಾರ ಬಂದಮ್ಮ. ಅದ್ಯಾರ? ಕುಂಬಾರ ಅವನಿಗೆ ನನಗೆ ಮಳೆಗೆ ಮಾಡ್ಲಿಕ್ಕಿತ್ತ? ಹನುಮಂತ್ರಿ ಕುಬೇರ. ಕುಬೇರ ಬಂದಮ್ಮ. ಬಂದ ಕುಬೇರ ಕೂಡ ಓಡಿ ಹೋದ. ಹೌದಮ್ಮ. ಮತ್ತೆ ನನ್ನವರ ಎದುರು ಆಮೇಲೆ ಹಿಂದಿನಿಂದ ವಾಯು ಬಂದಮ್ಮ. ಹಿಂದಿನಿಂದ ವಾಯು ಬಂದ. ವಾಯು ಬಂದನೆ. ಹಿಂದಿನಿಂದ ಬಂದ ವಾಯು ಹಿಂದಿನಿಂದೇ ಹೋದ. ಅವನಿಗೆ ಹೋಗ್ತಿ ಹೋಗ್ಲಿ ಬಿಡು. ಆಮೇಲೆ ಯಾವನ ಮೇಲೆ ಹೇಳಿಕೊಂಡು ಪಾಯಸ ಕೈಲನ್ನು ಇಟ್ಟುಕೊಂಡು ಬಂದವನ್ನೇ ಧರ್ಮರಾಯ. ಧರ್ಮರಾಯ ಏನದು? ಧರ್ಮರಾಯ ಬಂದಮ್ಮ. ಧರ್ಮರಾಯ ಬಂದ. ಪಾಯಸ ಕೈಲನ್ನು ಇಟ್ಟುಕೊಂಡು ಬಂದ. ಎಂತದ ಪಾಯಸ? ಕೈಯಲ್ಲಿ ಪಾಶವನ್ನು ಇಟ್ಕೊಂಡು ಬಂದ. ಅವ ಬಂದಾಕ್ಷಣವೇ ನನ್ಗೊಂದು ಸಿಟ್ಟು ಬಂದದ್ದಮ್ಮ. ಯಾಕೆ ಗೊತ್ತುಂಟಾ? ಯಾಕೆ? ನನ್ನ 99 ವರ್ಷದ ಅಜ್ಜಿಯನ್ನು ಕೊಂಡೋಗಿದ ನಾವು ಪಾಪಿ ಮಗ್ಗ. ಕೊಂಡೋಗ್ಲಿ ಬಿಡು, 90 ವರ್ಷದಲ್ವಾ? ಎಂತಕ್ಕೆ ಮತ್ತೆ? ಅಲ್ಲ 99 ಆಯ್ತು, ಅದು ಪ್ರಶ್ನೆ ಅಲ್ಲ. ಮತ್ತೆ ಯಾವುದು? 1 ವರ್ಷ ಬಿಟ್ಟಿದ್ರೆ ನನ್ನ ಅಜ್ಜಿಯ ಸತಕ ಸಂಭ್ರಮ ಆಗ್ತಿತ್ತಲ್ಲ. ಓ ಹಾಗೆ. ಅದಕ್ಕೆ ನನಗೆ ಸಿಟ್ಟು ಬಂದದ್ದು. ನಾನು ಕೂಡ ಅವನನ್ನೇ ಓಡಿಸಿ ಬಿಟ್ಟಮ್ಮ.
ಆಮೇಲೆ ಸುರತ್ಕಲ್ನ ಕಡೆಯಿಂದ 54ರಲ್ಲಿ ನೇತಾಡಿಕೊಂಡು ಒಂದಷ್ಟು ಗುಜರಿಯನ್ನು ಇಟ್ಕೊಂಡು ಬಂದಮ್ಮ. ಯಾರಾದು? ಸುರಪಾಲ. ಐರಾವತ ಬಂದು ಏರಿಕೊಂಡು. ಐರಾವತ. ಮತ್ತೆ ಒಂದಷ್ಟು ಗುಜರಿಯನ್ನು ಇಟ್ಕೊಂಡು. ಅದ್ಯಾಕ? ಅವ ಬರುವಾಗ ಗುಜರಿ ಇಟ್ಕೊಂಡು ವಜ್ರಾಯುಧವನ್ನು ಹಿಡಿಕೊಂಡು ಬಂದ. ಅವ ಬಂದ ಕ್ಷಣವೇ ನಿಮ್ಮವರು ಅವನ ಹತ್ರ ಕೇಳಿದ್ರು. ಏನ್ ಕೇಳಿದ್ರು? ಹೌದಾ, 1ಕ್ಕೆ 2ಕ್ಕೆ ಹೋಗ್ತೀಯಾ? 1ಕ್ಕೆ 2ಕ್ಕೆ ಹೋಗ್ತೀಯಾ? ಏನ ನಿಂಗೇನು ನಾಳೆಗೆ ಬರ್ತಾ ಇಲ್ಲ? ಹಾಗಲ್ಲಮ್ಮ, ಮತ್ತೆ 1ಕ್ಕೆ 2ಕ್ಕೆ ಶ್ರೀಮನ್ನಾರಾಯಣ ಬಳಿಕ ಹೋಗಿ ದೂರನ್ನು ಕೊಡ್ತೀಯಾ? ಶ್ರೀಮನ್ನಾರಾಯಣ ಬಳಿಕ ಹೋಗಿ ಶ್ರೀಮನ್ನಾರಾಯಣ. ಹೌದೌದು, ಅದೇ ಅವರ ಬಳಿಕ ಹೋಗಿ ದೂರನ್ನು ಕೊಡ್ತೀಯಾ? ನಿನ್ನಲ್ಲಿ ಧೈರ್ಯ ಉಂಟಾ? ಬಾ ಬಾ, ಉದ್ದ ಲಂಗದೊಳಗೆ ಬಾ. ಅಲ್ಲಿ ಅಲ್ಲಿ ಯುದ್ಧ ರಂಗದಲ್ಲಿ. ಉದ್ದ ಲಂಗದೊಳಗೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡು. ಯುದ್ಧ ಪ್ರಾರಂಭ ಆಯ್ತಮ್ಮ. ಯುದ್ಧದಲ್ಲಿ ನಿಮ್ಮವರು ದೇವರನ್ನು ಓಡಿಸಿ ಬಿಟ್ರಮ್ಮ. ಅಮ್ಮಮ್ಮ, ಏ ಅಮ್ಮ, ಏ ಅಮ್ಮ, ಏ ಅಮ್ಮ, ಅಮ್ಮ, ಅಮ್ಮ. ಇಂತಹ ಸಂತೋಷದ ಸುದ್ದಿಯನ್ನು ನಗುತ್ತಾ ಹೇಳು. ಈಗ ನಕ್ಕಿ ಹೇಳ್ಬೇಕಮ್ಮ. ಮತ್ತೆ ನಗುತ್ತಾ ಹೇಳು. ನಗುತ್ತಾ ಹೇಳ್ಬೇಕಾ? ನಂಗೆ ಗೊತ್ತಾಗಲಿಲ್ಲ ನೋಡಿ. ಆಮೇಲೆ ನಿಮ್ಮವರು ಸ್ಮಶಾನ ಎಲ್ಲಿದಂತ ಹುಡುಕಿದ್ರಮ್ಮ. ಅದು ನಿನ್ನನ್ನು ಕೊಂಡೋಗ್ಬೇಕು. ಸ್ಮಶಾನ? ಸಿಂಹಾಸನದಲ್ಲಿ ಹೋಗಿ ಕೂತಾಕ್ಷಣ ಅಲ್ಲಿ ಒಬ್ಬೊಬ್ಬರಾಗಿ ನೃತ್ಯ ಬಂದ್ರಮ್ಮ. ನರ್ತಕಿಯರು ಬಂದು ದಂಬೆ, ಊದ್ಬತ್ತಿ, ಮೆಣಸು ಬತ್ತಿ ಎಲ್ಲರಿಗೂ ನಿತ್ರಣ ಪ್ರಾರಂಭ ಆಯ್ತು. ಅದು ನಿನ್ನ ಮನೆಯವರು ಇರ್ಬೋದು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಭಾಷಿ ಅವರು ಬಂದ್ರೆ. ಮಸಾಲೆ ದೋಸೆ ಅದು ನಿಮ್ಗೆ ತಿನ್ಲಿಕ್ಕೆ. ಮಂಜುಘೋಷಿ ಎಲ್ಲರೂ ಬಂದ್ರಮ್ಮ. ಅಲ್ಲಿ ನಿತ್ರಣ ಪ್ರಾರಂಭ ಆಯ್ತು. ನರ್ತನ ಪ್ರಾರಂಭ ಆಯ್ತು. ನರ್ತನ ಆಗಿ ಮುದುಕ ಬೀಡುವಾಗ ಆಂಬುಲೆನ್ಸ್ ಬಂತಮ್ಮ. ನಿನ್ನನ್ನು ಕೊಂಡು ಆಂಬುಲೆನ್ಸ್ ಏನಾದ್ರು? ಅಲ್ಲಿ ನರ್ತಕಿ ಆರಂಭ ಅವಳು ಬಂದಮ್ಮ. ಎಲ್ಲರ ನರ್ತನ ಆಯ್ತು. ಸಂತೋಷದ ಸಂದರ್ಭ ಅಮ್ಮ. ಎಲ್ಲಿದ್ರೋ ಒಬ್ಬ ಬಂತಮ್ಮ. ಯಕ್ಷ ಅದೇ ಯಕ್ಷ ಬಂತಮ್ಮ. ಅವ ಯಾಕೆ ಬಂದ ಅಲ್ಲಿ? ಅವ ಬಂದದ್ದು ಕೂಡಲೇ ನಿಮ್ಮವರಿಗೆ ಒಂದು ರೆಕ್ಕೆಯನ್ನು ಹಿಡಿದುಕೊಂಡು ರಗ 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 ಹೊಡಿತೆ. ನಿಮ್ಮವರಿಗೆ ನನ್ನವರಿಗೆ ನಿಮ್ಮವರು ನಿಂತಿದ್ರ ಅಲ್ಲಿಯೇ ಕೂತ್ರಮ್ಮ. ಕುಳಿತ್ರೆ ಕೂತ ನಿಮ್ಮ ಗಂಡ ಕುಳಿತ. ಯಕ್ಷ ಉಂಟಲ್ವಾ, ಇನ್ನೊಂದು ರೆಕ್ಕೆಯನ್ನು ಹಿಡಿದುಕೊಂಡು ಇನ್ನೊಂದು ಕೊಟ್ಟೆ. ನಿಮ್ಮವರು ಕುಳಿತುವ ಅಲ್ಲಿಯೇ ಮಲಗಿದ್ರಮ್ಮ. ಮಲಗಿದ್ರೆ ಅವರು ಮಲಗಿಕೊಂಡು ಯುದ್ಧ ಮಾಡುತ್ತಾರೆ. ಹೌದಾ? ಅದು ನಿಮ್ಮಷ್ಟು ಅನುಭವ ನಂಗಿಲ್ಲ. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಅಲ್ಲ, ನಾನು ಹೊಸಬ ಅಲ್ವಾ, ನನ್ಗೆ ಅನುಭವ ಇಲ್ಲ. ನಾನು ಹತ್ತಿರ ಹೋಗಿ ನೋಡ್ತೇನಮ್ಮ. ನಿಮ್ಮವ್ರಿಗೆ ಏನಾಗ್ಲಿಲ್ಲಮ್ಮ. ಹೌದೇ? ನಿಮ್ಮವ್ರಿಗೆ ಏನಾಗ್ಲಿಲ್ವೇ? ಒಂದು ಅಷ್ಟು ರಕ್ತವನ್ನು ಬಿಸಾಡಿ ಇಷ್ಟು ದೊಡ್ಡ ದೊಡ್ಡ ಕಣ್ಣು ಮಾಡಿ ನಾಲಿಗೆಯನ್ನು ಹೊರಗಾಗಿ ನಿಮ್ಮವರು ಸತ್ತೇ.
ನನ್ನ ಪತಿದೇವರು ಮಡಿಯರಿ ನನಗಿನ್ಯಾರು ಗತಿ ಇಲ್ಲದಾಯಿತೆ. ಸುಮಂಗಳಿಯಾಗಿ ಬಾಳಿ ಬದುಕಬೇಕಾಗಿದ್ದ ನಾನು ವಿಧವೆಯಾಗಿ ಬದುಕಬೇಕಾಯಿತಲ್ಲರಿ. ಸರ್ವ ಸಂಪತ್ತು ಇದ್ದರಿರುತ್ತೆ, ಕೈ ಹಿಡಿದ ಪತಿಯೇ ಇಲ್ಲವೆಂದಾದ ಮೇಲೆ ಆ ಹೆಣ್ಣಿನ ಬಾಳು ನಶ್ವರ ಅಲ್ವೇ? ದೇವ, ನನ್ನನ್ನು ಬಿಟ್ಟು ಹೋದೆಯಾ ದೇವ? ಸ್ವಾಮಿ, ಅಂದು ನೀವು ಯುದ್ಧಕ್ಕಿಂತ ಹೊರಟಾಗ ನನ್ನಲ್ಲಿ ಹೇಳಿದಂತಹ ಮಾತಾದರೂ ಏನು? ಮಾಲಿನಿ, ನಾನು ಯುದ್ಧದಿಂದ ಗೆದ್ದೆ ಹಿಂತಿರುಗಿ ಬರುವಾಗ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಮಾಡುವೇ ಇಲ್ಲ ಎಂದು. ನಾನಿಂದು ಯಾರ ಮುಖಕ್ಕೆ ಮಂಗಳಾರತಿಯನ್ನು ಮಾಡಲಿ ಸ್ವಾಮಿ? ಯಾತಕ್ಕಾಗಿ ನೀವು ಈ ರೀತಿ ನನ್ನನ್ನು ನೋಡ್ತಾ ಇದ್ದೀರಾ? ನನ್ನ ಈ ಸುಟ್ಟ ಮುಖವನ್ನು ನಿಮಗೆ ಹೇಗೆ ತೋರಿಸಲಿ ದೇವ? ನಾ ಬದುಕಲಾರೆ. ಅತ್ತು ಬಲವೇ ಸುಮ್ಮನೆ ಸತ್ತವರು ಜೀವಿಪರೆ ಸಮರಸ, ಸತ್ತವರು ಜೀವಿಪರೆ ಸಮರಸಮರ್ಥನಾಗಿಹ ತರಳ ಮೈಸಾನುರಗೆ ಹದನಗಳ ಬಿತ್ತರಿಸಿ ಹದನಗಳನ್ನು ಮನದ ಮೊತ್ತವನ್ನು ತನ್ನ ಬಡೆದು ನಾಕವ ಅರ್ಥಿಯರಿ ಹೊಸಗೈವೆರು ತಲೆ ಕರೆದಳ ಆ ಮಗನ. ನಾನು ಯಾಕೆ ಕಳ್ಬೇಕು? ನಾನು ಕಳ್ಬಾರ್ದು. ಸತ್ತವರಿಗಾಗಿ ಅತ್ತರೆ ಅತ್ತವರು ಕೂಡ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತವರು ಪುನರಪಿ ಜೀವಿಸುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲ, ನಾನು ಸಾಯಬಾರ್ದು. ಈ ಪ್ರಪಂಚದಲ್ಲಿ ಸತ್ತು ಸಾಧಿಸುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲ, ನಾನು ಅಳಬಾರ್ದು, ನಾನು ಸಾಯಬಾರ್ದು. ನಾನು ಬದುಕಬೇಕು, ನಾನು ಬದುಕಿ ಸಾಧಿಸಿ ತೋರಿಸ್ಬೇಕು, ನಾನು ಬದುಕಿ ಸಾಧಿಸಿ ತೋರಿಸ್ಬೇಕು, ನಾನು ಬದುಕಿ ಸಾಧಿಸಿ ತೋರಿಸ್ಬೇಕು. ಹಾಗಾದ್ರೆ ನನ್ನ ಈ ಪರಿಸ್ಥಿತಿಗೆ ಕಾರಣರು ಯಾರು? ಇಲ್ಲ ದೇವತೆಗಳೇ, ನನ್ನ ಮುಡಿಯಲ್ಲಿದ್ದ ಹೂವನ್ನೇ ತೆಗೆದು, ಹಳೆಯ ಕುಂಕುಮವನ್ನು, ಸುವರ್ಣ ಮಾಂಗಲ್ಯವನ್ನೇ ತೆಗೆದು, ಕೈಯ ಕಂಕಣವನ್ನೇ ಕಡಿದು ಬಿಟ್ಟಿರಾ? ಇಂತಹ ವೈರಾಗ್ಯ ಪರಿಸ್ಥಿತಿಯನ್ನು ತಂದುಕೊಟ್ಟಿರಾ? ನನ್ನ ಈ ಹೀನಾಯ ಪರಿಸ್ಥಿತಿಯನ್ನು ಕಂಡು ನಗ್ತಾ ಇದ್ದೀರಾ? ಇಲ್ಲ, ಇದು ನಿಮ್ಮ ಶಾಶ್ವತ ನಗು ಅಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಮಗನಿದ್ದಾನೆ, ದುರಸಮರ್ಥರಾದಂತಹ ನನ್ನ ಮಗ ಮಹಿಷರಿದ್ದಾನೆ. ಅವನನ್ನು ಕರೆದು ನಡೆದ ಸಂಗತಿಯನ್ನು ತಿಳಿಸುತ್ತೇನೆ, ಅವನಿಂದಲೇ ನಿಮ್ಮ ಸೊಕ್ಕನ್ನು ಅಡಗಿಸುತ್ತೇನೆ. ಅದಕ್ಕಾಗಿ ಮಗ ಮಹಿಷನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಮಗನೇ ಬಾ. ಮಗನೇ ಮಹಿಷ, ಬಾ ಮಗನೇ ಬಾ.
ತಪಸ್ಸಿಗೆ ಒಲಿದ ಬ್ರಹ್ಮದೇವ ಬೇಕಾದಂತಹ ವರವನ್ನು ಕರುಣಿಸಿದ್ದಾನೆ. ಯೋನಿಜರಿಂದ ಹುಟ್ಟಿದ ಯಾವುದೇ ಜೀವಕೋಟಿಗಳಿಂದ ಮರಣಬಾರದ ಹಾಗೆ ವರವನ್ನು ಪಡೆದಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಸಂತೋಷದ ವಾರ್ತೆ ಮಾತೆಗೆ ತಿಳಿಸಬೇಕು.
ಬ್ರಹ್ಮಾದಿಗಳಿಂದ ಇಂದ್ರಾದಿ ದೇವತೆಗಳಿಂದ ಮೂರು ಲೋಕದಲ್ಲಿ ಗರ್ವ ಸಂಚಾರದಿಂದ ಮರಣಬಾರದಂತ ವರವನ್ನು ಪಡೆದಿರುವಂತೆ. ಆದ್ದರಿಂದ ಅವನ ನೇತೃತ್ವದಿಂದ ನಾವೆಲ್ಲ ಶೋಣಿತಾಪುರಕ್ಕೆ ಹೋಗೋಣ. ನಳದಂದ ದೈತ್ಯರಾಗಳ ನವದೀಕ್ಷಿತೆ ಕಡು ಅರುಷದಲ್ಲಿ ಮೈಷರು ಅಡರಿತಿ ಬೀಜವ ಬಿಡದೆ ಪಚರಿಸುತ್ತ ನುಡಿದ ದಿವ್ಯಾರೆಂಬುದನೋ. ನಿಮ್ಮನ್ನು ನೋಡುವಾಗ ಜಾತಿ ಬಂದವರ ಹಾಗೆ ಕಾಣುತ್ತಾ ಇದ್ದೀರಾ. ಅಯ್ಯ, ನೀವು ಯಾರು? ನಿಮ್ಮ ಹೆಸರೇನು? ಈ ಶೋಣಿತಾಪುರವನ್ನು ಸೇರಲು ಕಾರಣವೇನು? ಅಷ್ಟು ಮಾತ್ರವಲ್ಲದೆ ನಿಮ್ಮನ್ನು ನೋಡುವಾಗ ನೀವೆಲ್ಲರೂ ನಿಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಇದಕ್ಕೆ ಕಾರಣ ಯಾರು, ಏನು ಎಂಬುದನ್ನು ಸ್ಪಷ್ಟವಾಗಿ ಹೇಳಿ. ಕುಮಾರ ಬೇಡುವ ನುಡಿ ಶಂಕಾಸುರನ ಜಾಲವಲ್ಲಿದ ದುರ್ಗಾ ಚಿಕ್ಕುರದೆನಿದಕೋ ಬೀಳಾಲಾದಿ ದೈತ್ಯರ ಗಡಲ. ಒಂದು ಕಾಲದಲ್ಲಿ ನಿಮ್ಮ ತಂದೆಯ ಒಟ್ಟಿಗೆ ನಾವು ಸೇರಿದ್ದೇನೆ. ಅಧಿಪತಿನಾದಂತಹ ವಿದ್ಯುತ್ ಮಾಲಿನ್ಯವರ ಒಟ್ಟಿಗೆ ನೀವು ಹೋದವರ ಸ್ವರ್ಗಕ್ಕೆ ಲೆಕ್ಕ ಇಟ್ಟವರ. ಆ ಸಂದರ್ಭದಲ್ಲಿ ಏನಾಯ್ತು? ಇಂದ್ರಾದಿ ದೇವತೆ ಅವರ ಒಟ್ಟಿಗೆ ಪರಾಜಯವಾದರೆ ಹೌದು ಪರಾಕ್ರಮವಾಗಿದ್ದು ಉದ್ದೇಶದಿಂದ ಸ್ವರ್ಗಕ್ಕೆ ದಾಳಿಯನ್ನು ಇಟ್ಟವರು ನಾವು. ದೇವೇಂದ್ರ ನಮ್ಮಲ್ಲಿ ಸೋತ. ಆದರೆ ಸೋತಂತಹ ಸುರಪ್ಪ ಸುಮ್ಮನೆ ಕೂರಲಿಲ್ಲ. ನೇರವಾಗಿ ಹೋದ ವೈಕುಂಠಕ್ಕೆ ಶ್ರೀಮನ್ನಾರಾಯಣ ಬಲಿಗೆ. ಆ ಶ್ರೀಮನ್ನಾರಾಯಣ ಅವನೇ ಬಾರದೆ ಅವನ ಕೈಯಲ್ಲಿ ನಾರಾಜಿಸುತ್ತಿರುವಂತಹ ಸುದರ್ಶನ ಚಕ್ರವನ್ನು ಕಳುಹಿಸಿದ. ಆ ಸುದರ್ಶನ ಚಕ್ರ ಗರ ಗರ ಗರಗ ತಿರುಗುತ್ತಾ ನಮ್ಮ ಅಂಗಗಳನ್ನು ಈಗ ನಿಮ್ಮ ಬಲಿಗೆ ಬಂದಿದ್ದೇವೆ. ಆಶಯ ಮಾಡಬೇಕು. ಮೊದಲಾದ ನನ್ನ ಪ್ರಜಾತಿ ಬಾಂಧವರು ಈ ಹಿಂದೆ ದೇವತೆಗಳಿಂದ ಕಷ್ಟವನ್ನು ಅನುಭವಿಸಿದವರು. ನಾನು ವರವನ್ನು ಸಂಗ್ರಹ ಮಾಡಿದ್ದೇನೆ ಎಂಬ ವಾರ್ತೆಯನ್ನು ಕೇಳಿ ನನ್ನಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಸಂತೋಷದ ವಾರ್ತೆ. ವರಬಲದ ಒಟ್ಟಿಗೆ ನಿನ್ನ ಬೆಂಬಲವೂ ಕೂಡ ತಡ ಮಾಡುವುದು ಸರಿಯಲ್ಲ. ಆಯುಧವನ್ನು ಧರಿಸಿಕೊಳ್ಳಿ. ಆದಷ್ಟು ಬೇಗನೆ ಸ್ವರ್ಗಪೀಠವನ್ನು ಹೋಗೋಣ. ಇರುವಂತಹ ಸ್ಥಳ ನಾಲ್ಕು ಯಾರೆಂದುಕೊಂಡಿದ್ದೀರಿ? ದೇವೇಂದ್ರನೆಂದು ಬಳಸಲಾಗಿದೆ. ನಾವೇ ಸರಿ. ಬಂದಂತ ಕಾರ್ಯ ಚರರ ನುಡಿಯನ್ನು ಕೇಳಿದಿರಾ? ಚರರ ನುಡಿಯನ್ನು ಕೇಳಿದ
ಅಂತೆ. ಅದಕ್ಕಾಗಿ ಏನು ನಿಮ್ಮ ಅಭಿಪ್ರಾಯ? ಸುರನಾದಲಾಲಿ
ಬದುಕಿಂದ ವಿಚಾರವನ್ನು ಮರೆತಿವ ಕಾಣುತ್ತೇವೆ. ಹೇಳಿ ಗೆಳೆಯ, ಬಾ ಮುಂದೆ. ಸ್ವರ್ಗಲೋಕದಲ್ಲಿ ಇದ್ದು ವಿವೇಕ ಶೂನ್ಯನಾಗಿ ಮೆರೆಯುತ್ತಾ ಇದ್ದೀಯ. ಯಾಕೆ ಐರಾವತವನ್ನು ಏರಿದ್ದೀಯ? ವಜ್ರಾಯುಧವನ್ನು ಝಳಪಿಸುತ್ತಾ 33 ಕೋಟಿ ದೇವತೆಗಳ ಒಟ್ಟಿಗೆ ನಿನ್ನ ಬರೋಣವನ್ನು ಕಂಡಾಗಲೇ ಅರ್ಥವಿಸಿಕೊಂಡೆ ಬಂದವ ಮಹವನೆಂಬುನೆಂದು. ಎದುರು ಬಂದವ ಸಾಮಾನ್ಯನೆಂದು ಭಾವಿಸಬೇಡ. ಯಾರು ನೀನು? 3 ಲೋಕದ ದೀಪ ಮಹಿಷಾಖ್ಯ ಎಂದರೆ ನಾನೇ. ಒಳ್ಳೆಯ ರೀತಿಯಲ್ಲಿ ಸುರಗದ್ದುಗೆಯನ್ನು ನನ್ನ ಪಾದಕ್ಕೆ ಒಪ್ಪಿಸಿ ನಾನು ಹೇಳಿದ ಹಾಗೆ ಕೇಳುವೆಯಾ ಅಲ್ಲ ಪೆಟ್ಟು ತಿನ್ನುವೆಯಾ? ಮಾಡಿದ ಮೇಲೆ ಸಿಕ್ಕಿದಂತಹ ಅಧಿಕಾರವಿದು. ಇದು ಪಿತೃ ಸಂಪತ್ತವಲ್ಲ. ಒಳ್ಳೆ ಮಾತಿನಿಂದ ಹಿಂದೆ ಹೋದ್ರೆ ಸರಿ, ಇಲ್ಲದಿದ್ದರೆ ಪಾಯುತ್ತಕ್ಕೆ ಪಾಯುತ್ತಕ್ಕೆ
ಹೋಗಿದ್ದಾರೆ. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞಾದಿಗಳ ಹವಿಸಲ್ಲ ದೇವತೆಗಳಿಗಿಲ್ಲ, ಶಂಕದುರ್ಗಾದ್ಯರಿಗೆ ಅರ್ಪಣ ತರ್ಪಣ ಮಹೇಶಾರ್ಪಣ ಮಾಡಿಸಬೇಕು. ಯಾರಲ್ಲಿ ಸೂರ್ಯಚಂದ್ರಾದಿಗಳೇ ನನ್ನ ಅಪ್ಪಣೆಯನ್ನು ಮೀರಿ ನಡೆದರಂತಾದರೆ ನಿಮ್ಮನ್ನು ಕೊಚ್ಚಿ ಕೊಂದರು. ನೀವೆಲ್ಲ ಯುದ್ಧ ಮಾಡಿ ಸೋತು ಹೋಗಿದ್ದೀರಿ. ಹೌದು, ಅದರ ಪಡೆದುಕೊಳ್ಳುವ ನೇರವಾಗಿದ್ದರೆ ಸುರದ ವೈದ್ಯರು ಕೇಳಿದುರುಳಾರಿ ಮರಿಯಲ್ಲಿ ಮೆರೆಯುತ್ತೀರಲ ನಾಟದಲ್ಲಿ ಸುರರ ತಾಳಡಗೊಂಡು ಪುರುತನಾದನ ಚರಿತುತ್ತಾಗಿರಿ ಕಾಲಲ್ಲಿ ಅಯ್ಯೋ ವಿಧಿಯೇ, ಈ ಯುದ್ಧದ ಪರಿಣಾಮವನ್ನು ಯಾರಲ್ಲಿ ಹೇಳಲಿ? ಬ್ರಹ್ಮನ ವರಬಲಕ್ಕೆ ನಾವು ಸೋತೆವು. ಆದ್ದರಿಂದ ಇದಕ್ಕೆ ಸರಿಯಾದ ದಾರಿಯ ಸತ್ಯಲೋಕದಲ್ಲೇ ಸಿಗಬಹುದು. ಹೋಗೋಣ ಬ್ರಹ್ಮದೇವರಲ್ಲಿಗೆ. ಜಯ ಜಯ ಪರೆಯರೆಗೆಳೆವಾನಿನಾಥ ಅವತರಿತು ನಿಗಮಲ ಸಂಜಾತ ದುರುಳರ ತುಳಿಯನ್ನು ಒರೆಯುವುದಿನ್ನೇನು ದರೆಯಂತು ಹೊರುವಲು ಅರನೋರ್ವ ಬಲ್ಲದು ದರೆಯರೆವಾನಿನಾಥಾದಿ ಅವತರಿತು ನಿಗಮಲ ಸಂಜಾತ ಅಯ್ಯೋ ವಾಣಿ ರಮಣ ದೇವೇಂದ್ರ, ದುಷ್ಟನಾದಂತಹ ಮಹಿಷಾಸುರ ಮಾಲಿನಿ ಸಂಜಾತನಾದವಾದ ನಿನ್ನಲ್ಲಿ ವರವನ್ನು ಪಡೆದು ಬಲಾನ್ವಿತನಾಗಿ ಮೆರೆಯುತ್ತಿದ್ದಾನೆ. ನಮ್ಮನ್ನು ರಕ್ಷಿಸಬೇಕು ತಂದೆ, ರಕ್ಷಿಸಬೇಕು. ಇಂದ್ರ, ಸತ್ಯಲೋಕಕ್ಕೆ ನೀವು ಆಗಮಿಸಿದಾಗಲೇ ನಾನು ತಿಳಿದುಕೊಂಡು ಬಂದಿದ್ದೇನೆ. ಮಹಿಷಾಸುರನ ತತ್ತರಿಸಿದ ನಿಮ್ಮನ್ನ ರಕ್ಷಿಸುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ಹಾಗಾದರೆ ಯಾವ ಮಹಿಷಾಸುರನನ್ನು ಓಡಿಸಲು ಓರ್ವನೇ ಸಮರ್ಥ ನಾರಾಯಣ. ಆತನೆಲ್ಲಿದ್ದಾನು ನನಗೆ ದಿವ್ಯ ದೃಷ್ಟಿಯಲ್ಲಿ ನಾನು ವೀಕ್ಷಿಸಿದಾಗ ಆತನು ವೈಕುಂಠದಲ್ಲಿಲ್ಲ, ಪರಮೇಶ್ವರನು ಕೈಲಾಸದಲ್ಲಿಲ್ಲ. ಅವರಿರುವರು ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಗುರುಳ ಮಹಿಷಾಸುರನ ವೇಗ ವೇತನಾಕಾಂತರಾಗಿದ್ದಾರೆ. ನಾವೆಲ್ಲರೂ ಅಲ್ಲಿಗಾಗಿ ಹೋಗೋಣ. ಬನ್ನಿ 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 ಬನ್ನಿ. ಕುಳಿತವನು ಚಂದ್ರಗಾಂತ ಶಿಲೆಯೊಂದಾಗಿ ಖಳನ ವಧಿಸುವ ವ್ಯತ್ನ ಯೋಚಿಸುತ್ತಲಿದ್ದ ನಲಿನನ ಭವ ಸುರನಡಗೊಂಡು ನಡೆತಂದು ವೈಕುಂಠ ಮಂದಾನದಿರಲು ಬಳಿಕ ಕೈಲಾಸ ಇತರಲಾಗ ಪುರಹರನು ನಿಲಯದೊಳಗಿಲ್ಲದಿರೆ ಕಣಗಣಿಸೆ ಬಳಿಕವರು ತಿಳುವಿದ ಶರೀರ ನುಡಿಯ ಹರಿಹರನು ದ್ವಿನಾದ್ರಿಯೊಳಗಿರ್ಪಾದನವನು ಹರಿಹರ ರೂಪದ ಕೆರಗಿದ ಕಲರೋ ದುರುಳ ಮಹಿಷಾಸುರ ನಾವು ಪಟಲ ತರಿಹರಿಸುತ್ತೀರಮ್ಮ ನೀವೇ ಪರೆಯವೇ ನಾನು. ನಿನ್ನೆಡೆಗೆ ನಾವೆಲ್ಲರೂ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಧರೆಯಲ್ಲಿ ಮಾಲಿನ್ಯ ಸುಕುಮಾರಾಗಿ ಹೊಂದಿದ ಮಹಿಷಾಸುರನು ನನ್ನಿಂದಲೇ ವರವನ್ನು ಪಡೆದು ದೇವಲೋಕವನ್ನು ಮುತ್ತಿದ, ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ. ಅವನ ವಧೆಯಾಗದೆ ಲೋಕದ ಏಳಿಯಾಗದು, ಧರ್ಮದ ಉದ್ಧಾರವಾಗದು. ಆದ್ದರಿಂದ ಅವನ ವಧೆಯನ್ನು ಮಾಡುವುದಕ್ಕೆ ನೀನೇನಾದರೂ ಉಪಾಯ ದುಷ್ಟ ಮಹಿಷಾಸುರನ ವಧೆಗೆ ಬೇಕಾಗಿ ನನ್ನ ತೇಜಸ್ಸನ್ನು ಮೇಲಕ್ಕೆ ಏರಿಸಿದ್ದೇನೆ.
ಮಹಿಷಾಸುರನ ವಧೆಗೆ ಬೇಕಾಗಿ ನನ್ನಲ್ಲಿ ಐಕ್ಯವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆಗೆ ಇದು ಅಂಬಲ ವಧೆಗೆ ಹಾರಿಸಿ ಸುರಮ ಮುಖ್ಯ ಹೊರಟುಡೆಲ್ಲರ ದೇಹದಿಂದಲೇ ಹೊರಗುವುದೇ ನಮ್ಮ ತೇಜಸ್ಸನ್ನು ಅಂಬರಕ್ಕೆ ಸಗಿದ್ದೇನೆ. ಮೂರು ಮೂರ್ತಿಗಳ ತೇಜ ಮುಖದಿಂದ ಹೊರಟಿಯ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಳೆದು ಧರೆಗಿಳಿಯ ಸುರರು ಜಯ ಜಯ ಜಯವೆಂದು ನುಡಿಗೈದರು ನಮ್ಮೆಲ್ಲರ ತೇಜೋಶಕ್ತಿಯು ಅಂಬರಕ್ಕೇರಿ ಶ್ರೀರೂಪವನ್ನು ತಾಳಿ ಅದು ಧರೆಗಳಿಂದ ಬರುತ್ತಾ ಇದೆಯಲ್ಲ. ಜಯ 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 ಮಹಿಷಾಸುರ ಸ್ವರ್ಗಲೋಕಕ್ಕೆ ದಂಡೆತ್ತಿ ಬಂದು ಸಹಸ್ರ ದೇವತೆಗಳನ್ನು ಬೆನ್ನಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಯಜ್ಞ ಯಾಗಾದಿಗಳು ಸ್ಥಗಿತಗೊಂಡಿದೆ. ಯಜ್ಞ ಯಾಗಾದಿಗಳು ದೇವತೆಗಳ ಹಸಿಸನ್ನು ತಪ್ಪಿಸಿ ಬ್ರಹ್ಮಾರ್ಪಣೆ ಬದಲು ಮಹಿಷಾರ್ಪಣೆ ಆಗುತ್ತಿದೆ. ದುಷ್ಟ ಮಹಿಷಾಸುರನಿಂದ ನಮ್ಮನ್ನು ರಕ್ಷಿಸಮ್ಮ.
ಬಡಿದೋಡಿಸಿ ಧರ್ಮದಬ್ಬಿಗೆ ನಡೆರಿ ಅಧರ್ಮದ ಪತನವನ್ನು ಸಾರುತ್ತಾ ಇದ್ದಾನೆ. ಭಯ ಪಡೆದಿರಿ, ಕಣ್ಣೀರ ಸುರಿಸಿದಿರಿ, ದುಷ್ಟ ಮಹಿಷಾಸುರನನ್ನು ವಧಿಸಿ ಜಯ ಕೊಡುತ್ತೇನೆ, ಧೈರ್ಯರಾಗಿರಿ. ಮಹಿಷಾಸುರ ಒಬ್ಬನೇ ಅಲ್ಲ ತಾಯೇ, ಅವನೊಂದಿಗೆ ಶಂಖದುರ್ಗ ಬಿಡಲಾರದು. ಮಣಗೊಂಡು ಧರ್ಮವ ಬಿಕ್ಕದಿಗಳಿದಾತನ ಸಂಗೀತದೇ ತರಿಸಿನ್ನು ಪರವೆಂದು ಕಿಂಕರರನು ಪ್ರೇಮದಿ. ಮಹಿಷಾಸುರ ಮಾತ್ರವಲ್ಲ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಚ್ಚರಾಸುರ, ಚಾಮರಾಸುರ ಎಂಬಿತ್ಯಾದಿ ದೈತ್ಯಗಣವನ್ನು ಕೂಡಿಕೊಂಡು ಬ್ರಹ್ಮಹತ್ಯೆ, ಭ್ರೂಣ ಹತ್ಯೆ, ಗೋಹತ್ಯೆ ಪಂಚ ಪಾತಕಗಳನ್ನು ಎಸಗುತ್ತಾ ಇದ್ದಾನೆ. ಅನ್ಯಾಯ ಅಧರ್ಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಭಯ ಪಡೆದಿರಿ, ಭಯ ಪಡೆದಿರಿ, ಭಯ ಪಡೆದಿರಿ. ನಿಮಗೆ ಬಂದಂತಹ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಜನರು ಜಯ ಜಯವೆಂದು ಸಕಲರು ಮನೆಯಲಾಗಿಯೇ ವಿಶ್ವಕರ್ಮನೋ ಘನತರದಿ ಶೋಭಿಸುವ ಭೂತನವತನವನರ್ಪಿಸಲು ವನಜನಾಭನು ಕರದ ಚಕ್ರವ ತೃಣಯನಾದ ತ್ರಿಶೂಲವನು ಸಹ ಕನಕದರ್ಪನು ಬ್ರಹ್ಮದಂಡವನಿತ್ತು ಪದಕೆರಗೆ ಎನ್ನಲು ಜಯ 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 ಆ ನಮ್ಮೆಲ್ಲರ ಸಾಕಾರ ಮೂರ್ತಿ ನೀನು. ದುಷ್ಟರ ಸಂಹಾರಕ್ಕೆಂದು ಹೊರಡಿರುವ ನಿನಗೆ ದೇವಶಿಲ್ಪಿಯಾದ ವಿಶ್ವಕರ್ಮನು ಸ್ವರ್ಣ ಶೃಂಗಾರದ ಬಂಗಾರಗಳನ್ನು ನೀಡಿದ್ದಾನೆ. ಅಷ್ಟೇ ಅಲ್ಲದೆ ದೇವನಾರಿಯರು ನಿನ್ನನ್ನು ಶೃಂಗಾರ ಮಾಡಿದ್ದಾರೆ. ಅಮ್ಮ, ದುಷ್ಟ ಮಹಿಷಾಸುರನ ವಧೆಗೆ ಬೇಕಾಗಿ ಈ ಚಕ್ರವನ್ನು ಪರಿಗ್ರಹಿಸಿದ್ದಾರೆ. ದುಷ್ಟ ಮಹಿಷಾಸುರನ ವಧೆಗೆ ಬೇಕಾಗಿ ಬರಿ ಕಾಲಲ್ಲಿ ಹೋಗುವುದು ಸರಿಯಲ್ಲ. ಹಾಗಾಗಿ ಪರ್ವತರಾಜನೇ ಸಿಂಹವಾಗಿ ಬರ್ತಾ ಇದ್ದಾನಲ್ಲ ಸಿಂಹರಾಜ. ಬಾ ಬಾ ಬಾ.
ಸೇವೆಯನ್ನು ಮಾಡಿ ಸುಂದರಿಯರಿಂದ ಶೃಂಗರಿಸಿದ್ದೀರಾ. ಅಲಂಕಾರ ಪ್ರಿಯರಾದಂತಹ ನಾನು ಸಂತೃಪ್ತಿಗೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಅಂದು ನಿಮಗೆ ಕೊಟ್ಟಂತಹ ಆಯುಧಕ್ಕೆ ಪಾವಿತ್ರ್ಯವು ಒದಗಿ ಬರಲಿ ಎಂಬುದಾಗಿ ಆಯುಧವನ್ನೆಲ್ಲ ಕೊಟ್ಟು ಯುದ್ಧವಾಹಿನಿಯನ್ನಾಗಿ ಮಾಡಿದ್ದೀರಾ. ಇಷ್ಟ ಮಹಿಷಾಸುರನೊಂದಿಗೆ ಬರೀ ಕಾಲ್ನಡಿಗೆಯಿಂದಲೇ ತೆರಳುವುದು ಸರಿಯಲ್ಲ ಎಂಬುದಾಗಿ ಪರ್ವತ ರೇಜನೆ ಕೇಸರಿ ರೂಪದಲ್ಲೇ ಬಂದಿದ್ದನಲ್ಲವೇ ಇದೇ ಶುಭ ಮುಹೂರ್ತ. ಇಷ್ಟ ಮಹಿಷಾಸುರನ ಬದಲಾಗಿ ಸುಮಧುರವಾದಂತಹ ಸಂಗೀತ ಕೇಳುವಲ್ಲಿ ಇವತ್ತೇನು ಕರ್ಕಶವಾದ ಧ್ವನಿ ಕೇಳುತ್ತಾ ಇದೆ. ಅಬ್ಬಬ್ಬಬ್ಬ, ಮೇಲೆ ಆಕಾಶವನ್ನು ನೋಡುವಾಗಲೇ ಕೆಂಡದ ಮಳೆ, ನೆತ್ತರಿನ ಓಕಳಿ ಬಿದ್ದ ಹಾಗೆ ಭಾಸವಾಗುತ್ತಾ ಇದೆ. ಅರಿತೆ ಇದಕ್ಕೆಲ್ಲ ಕಾರಣ ಯಾರೆಂಬುದನ್ನು ಅರಿತೆ ನಮ್ಮವರಾದಂತಹ ಶಂಖದುರ್ಗದನ್ನು ಕೊಟ್ಟು ಅಟ್ಟಹಾಸದಿಂದ ಒಬ್ಬಳಾಕೆ ನಾರೇ ಬರುತ್ತಾ ಇದ್ದಾಳೆ. ತಡ ಮಾಡುವುದು ಯಾಕೆ? ನಾರೇ ಹೋಗುತ್ತೇನೆ. ನಮ್ಮವರಾದಂತಹ ಶಂಖದುರ್ಗಾದ್ಯರನ್ನು ಕೊಲ್ಲುತ್ತಾ ಅಟ್ಟಹಾಸದಿಂದ ಮುಂದೆ ಬರುತ್ತಾ ಇದ್ದೀಯಾ? ಯಾರು ನೀನು? ಯಾಕಾಗಿ ಬಂದೆ? ನೀನು ಬಂದ ಗುಟ್ಟು ಏನು ಹೇಳು.
ನಿನ್ನ ಮದವನ್ನು ಇಳಿಸಿದಕ್ಕಾಗಿ ಇದು ಅಷ್ಟಭುಜ ಧಾರಿಣಿಯಾಗಿ ಅಷ್ಟ ಆಯುಧವನ್ನು ಧರಿಸಿಕೊಂಡು ಕೆರಳಿದ ಕೇಸರಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತದ್ದು ಯಾಕೆ ಗೊತ್ತೇ? ನಿನ್ನನ್ನು ವಧಿಸುವುದಕ್ಕಾಗಿ, ಸುರರನ್ನು ಪೊರೆಯುವುದಕ್ಕಾಗಿ. ಅವರಿಗೆ ಗತಿ ಇಲ್ಲ, ನಿನಗೆ ಮತಿ ಇಲ್ಲ. ಏಯ್, ಹೇಳುವುದನ್ನು ಕೇಳು. ನಿನ್ನ ಎದುರು ಬಂದವ ಸಾಮಾನ್ಯನೆಂದು ಭಾವಿಸಬೇಡ. ಯಾರು ನೀನು? 3 ಲೋಕಾಧೀಪ ಮಹಿಷಾಖ್ಯ ಕೋಣಿತಾಪುರವನ್ನು ಆಡುವಂತಹ ವರ ನಾನು. ನನಗೆ ಒಳ್ಳೆ ರೀತಿಯಲ್ಲಿ ಹೇಳುತ್ತಾ ಇದ್ದೇನೆ. ಈ ಹುಲಿಯನ್ನು, ಸಿಂಹವನ್ನು, ಕೇಸರಿಯನ್ನು ಕಳುಹಿಸು ಕಾಡಿಗೆ. ಅಷ್ಟು ಮಾತ್ರವಲ್ಲ, ನಿನ್ನ ಕೈಯಲ್ಲಿರುವಂತಹ ಆಯುಧವನ್ನು ವಿಶ್ವಧಾರೆಗೆ 3 ಲೋಕದ ಒಡೆಯನಾದಂತಹ ಈ ಮಹಿಷಾಸುರನ ವಾಮಭಾಗವನ್ನು ನೀನು ನಡೆದದ್ದೇ ದಾರಿ, ಮಾಡಿದ್ದೇ ಕಾರ್ಯ, ನುಡಿದದ್ದೇ ಮಾತೆಂಬುದಾಗಿ ಭಾವಿಸಿ ಎಲ್ಲ ಒಟ್ಟುಗೂಡಿಕೊಂಡು ಬಂದಿದ್ದೀಯಲ್ಲ. ಅದು ಬಂದ ದಾರಿಗೆ ಸುಖವಿಲ್ಲ ಎಂಬಂತೆ ಹಿಂತಿರುಗಿ ಹೋದೆ ಅಂತಾದ್ರೆ ಬದುಕಲು ದಾರಿ ಮಾಡಿಕೊಟ್ಟೆನು, ತೋರಿಸಿಕೊಟ್ಟೆನು. ಇದು ರುಂಡ ಮುಂಡವನ್ನು ಛೇದಿಸೇನು ಚತನ ಎಲೆಗೆ ತಿಂಡೆ ನಾರಿಯಾದಂತಹ ನಿನ್ನನ್ನು ಒಳ್ಳೆ ರೀತಿಯಲ್ಲಿ ಕೇಳಿದೆ. ಆದರೆ ನೀನು ಕೇಳುವ ಸ್ಥಿತಿಯಲ್ಲಿಲ್ಲ. ನಿನಗೆ ಈ ಅವಸ್ಥೆಗೆ ಕಾರಣರು ಆ ದೇವತೆಗಳು. ಮೊದಲು ನಿನ್ನನ್ನು ಕಂದು ಆಮೇಲೆ ಆ ದೇವತೆಗಳನ್ನು
ವನದಲ್ಲಿ ನಾಟವನು ಪಾಲಿಸು ಮನೆಯ ಬೆನ್ನಯ ಚರಣವನು ನಿರತ ಮನದಿ ಇಷ್ಟ ಮಹಿಷಾಸುರನನ್ನು ಓದಿಸಿ ಮಹಿಷಾಸುರ ಮರ್ದಿನಿ ಎಂಬಂತಹ ನಾಮಾಂಕಿತವನ್ನು ಪಡೆದೆ ಕ್ರಾಂತಿಯ ತವರು ಮನೆಯಾದಂತಹ ಈ ಸುಂದರಿಯನ್ನು ಕ್ರಾಂತಿಯ ನೆಲೆಗೀಡನ್ನಾಗಿ ಪರಿವರ್ತಿಸಿದೆ ಕಂದ. ಕೃಷ್ಣನಾದಂತಹ ಮಹಿಷಾಸುರನ ಅದೆಷ್ಟು ಅನುಚರರನ್ನು 9 ದಿನ ರಾತ್ರಿಯೊಳಗೆ ವಧಿಸಿದಂತಹ ಕಾರಣ ಆ 9 ದಿನವನ್ನು ನವರಾತ್ರಿ ಎಂದು ಕೃಷ್ಣ ಮಹಿಷಾಸುರನನ್ನು ವಧಿಸಿ ನಮಗೆ ಜಯ ಲಭಿಸಿದ ಕಾರಣ ಆ ದಿನವನ್ನು ವಿಜಯದಶಮಿ ಎಂಬಂತಹ ಸಂಭ್ರಮವನ್ನು ಆಚರಿಸಿಕೊಂಡು ಬನ್ನಿ. ಕೈ ತಪ್ಪಿ ಹೋದಂತಹ ನಾಲ್ಕಲೋಕವನ್ನು ಪುನರತಿ ಕಟ್ಟಿಸಿಕೊಟ್ಟಿದ್ದೇನೆ. ನಿಷ್ಠೆಯಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿಕೊಂಡು ಬಂದೆ ಅಂತಾದರೆ ಮುಂದೆ ನಿನಗೆ ಯಾವ ತೊಂದರೆಯೂ ಬರಲಾರದು. ಬಂತಂತಾದರೆ ಇದು ಚಂದ್ರಕಾಂತ ಶಿಲೆಯಲ್ಲೆಲ್ಲ ಪಿಹಿನಾದ್ರಿಯ ಎತ್ತರ ಪ್ರದೇಶದಲ್ಲಿ ಕಪ್ಪಲು ಪ್ರದೇಶದಲ್ಲಿ ನೆಲೆಯಾಗಿ ನಿಂತಿದ್ದೇನೆ. ನಿನ್ನ ಚಂದ್ರವಾದಂತಹ ಚಿತ್ತವನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಏಕ ಚಿತ್ತದಿಂದ ಧ್ಯಾನಿಸಿ ಪೂಜಿಸಿದೆಯಂತಾದರೆ ನಿನ್ನ ಮಮತೆಯ ಕರೆಗೆ ಹೋಗಟ್ಟು ಕಷ್ಟ ಇಷ್ಟಾರ್ಥವನ್ನು ಪೂರೈಸಿಕೊಡುತ್ತೇನೆ. ಅಷ್ಟು ಮಾತ್ರವಲ್ಲದೆ ಮಹಿಷಾಸುರ ಮರ್ದಿನಿ ಎಂಬಂತಹ ಈ ಪುಣ್ಯ ಕಥಾಭಾಗವನ್ನು ಯಾರು ನೋಡುತ್ತಾರೋ, ಯಾರು ನೋಡುವರೋ, ಯಾರು ನೋಡುವವರು, ಯಾರು ಮಾಡಿಸುವವರು ಅವರಿಗೆ ನಮ್ಮ ಕಲಾಮಾತೆಯಾದಂತಹ ಸಾಕಿನಾಥ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಸದಾಕಾಲ ರಕ್ಷಣೆ ಮಾಡಿಕೊಂಡು ಬರಲಿ ಎಂಬುದಾಗಿ ಮಾತೆ ಈ ಕಥೆಗೆ ಮಂಗಳವಾಗುತ್ತಲೇ. ಶುಭಂ ಭದ್ರಂ ಶುಭಂ ಮಂಗಳಂ.